ಮೈತ್ರಿ ಸರ್ಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ವೀಕ್ಷಕರೇ, ಈಗಾಗಲೇ ಗಮನಿಸಬಹುದು, ಯಡಿಯೂರಪ್ಪರವರು ಸಿಎಂ ಆದ್ರು, ತದನಂತರ ರಾಜೀನಾಮೆ ಸಲ್ಲಿಸಿದ್ರು, ಎಲ್ಲವೂ ಆಯ್ತು. ತದನಂತರ ಇದೀಗ ಮೈತ್ರಿ ಸರ್ಕಾರದ ಒಂದಷ್ಟು ಸರ್ಕಸ್ ಕೂಡ ನಡೀತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಡೆಯುತ್ತೆ, ಎಷ್ಟು ಸಮಯ ಕಾಲಾವಕಾಶ ವರ್ಷಗಳು ಉರುಳುತ್ತಾ ಲೋಕಸಭೆ ಚುನಾವಣೆವರೆಗೆ ಮಾತ್ರನ ಈ ಮೈತ್ರಿ ಸರ್ಕಸ್ ಅನ್ನುವಂಥದ್ದು ಎಲ್ಲವೂ ಕೂಡ ಮಾತಾಡಬೇಕು. ಇದರ ಜೊತೆಗೆ ಪ್ರಗತಿ ಅನ್ನುವಂಥದ್ದು ಮರೀಚಿಕೆ ಆಗ್ಬೋದು ಈ ಬಾರಿ ರಾಜ್ಯಕ್ಕೆ ಅನ್ನುವಂಥದ್ದು. ಈ ಹಿಂದಿನ 5 ವರ್ಷಗಳು ಮಾಜಿ ಸಿಎಂ ಆದಂತ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಒಳ್ಳೆ ಕೆಲಸಗಳು ಆಗಿದೆ ಅನ್ನುವಂಥದ್ದು ಒಂದು ವಾದ ಆದರೆ, ಒಂದಷ್ಟು ಬಹಳಷ್ಟು ನೋವುಗಳು ಸಾವುಗಳು ಕೂಡ ಒಂದಷ್ಟು ಜಾತಿವಾರಲ್ಲಿ ಆಗಿದೆ. ಅದನ್ನು ಒಂದು ಕಡೆಯಲ್ಲಿ ಆತಂಕ ಇರುವಂಥದ್ದು. ಇದೆಲ್ಲ ವಿಚಾರಗಳನ್ನು ನೋಡ್ತಾ ಇದ್ರೆ ಒಂದು ಕಡೆಯಲ್ಲಿ 5 ವರ್ಷ ಪೂರ್ಣ ಆಗಿದೆ, ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅನ್ನುವಂಥದ್ದು ಒಂದು ನೆಮ್ಮದಿ ಅವರಿಗಿದ್ರೆ, ಇನ್ನೊಂದು ಕಡೆಯಲ್ಲಿ ಇದೀಗ ಅತಂತ್ರ ಫಲಿತಾಂಶದಿಂದ ಒಂದಷ್ಟು ಕಾಣ್ತಾ ಇರುವಂತ ರಾಜ್ಯದ ಮೇಲಿನ ಪ್ರಭಾವ ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ಕತ್ತಲೆಯತ್ತ ಸಾಗ್ತಾ ಇದೆಯಾ ಕರ್ನಾಟಕ ರಾಜ್ಯ, ಪ್ರಗತಿ ಆಗತ್ತಾ, ಎಷ್ಟರ ಬಾರಿಗೆ ಪ್ರಗತಿ ಆಗತ್ತೆ ಅನ್ನುವಂಥದ್ದು ಕೂಡ ಚರ್ಚೆ ಮುಂದುವರಿಸ್ತೇನೆ. ನಮ್ಮ ಜೊತೆ ವಿಶೇಷವಾಗಿ ಬಿಜೆಪಿ ಮುಖಂಡರಾದಂತಹ ಸತೀಶ್ ಪ್ರಭು ಅವರಿದ್ದಾರೆ. ಹಾಗೆಯೇ ಈಗಾಗಲೇ ಕಾಂಗ್ರೆಸ್ನ ಮುಖಂಡರಾದಂತಹ ಶೇಖರ್ ಪೂಜಾರಿ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಗಮನಿಸಬಹುದು, ಸರ್ಕಸ್ ಇದೀಗ ನಡೀತಾ ಇದೆ. ಒಂದು ಸರ್ಕಸ್ ನಡೆಯಿತು, ಆಯ್ತು ಬಿಡಿ. ಈಗ ಕಾಂಗ್ರೆಸ್ನ ಜೊತೆ ಅಥವಾ ಬಿಜೆಪಿಯ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಿ. ಈ ಸರ್ಕಸ್ ಎಷ್ಟರ ದಿನ ನಡೀಬಹುದು, ಎಷ್ಟು ದಿವಸದ ಸರ್ಕಸ್ ಇದು ಅನ್ನುವಂಥದ್ದು? ಶೇಖರ್ ಅವರೇ, ನನ್ನ ಪ್ರಕಾರ ಕಳೆದ ಅವಧಿಯಲ್ಲಿ ಬಿಜೆಪಿ ಹಾಗೂ ದಳದವರು ಮೈತ್ರಿ ಮಾಡಿಕೊಂಡಿದ್ರು. ಅಲ್ಲಿ ಮೈತ್ರಿ ವಿಫಲವಾಗಿದೆ. ಅನಂತರ ದಳಕ್ಕೆ ಸಂಪೂರ್ಣವಾಗಿ ಹೊಡೆತ ಬಿದ್ದಿದೆ. ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಜಾತ್ಯತೀತ ಶಕ್ತಿಗಳು ಒಗ್ಗೂಡಿದೆ. ಆದ್ದರಿಂದ ಕಳೆದ ಅನುಭವವನ್ನು, ನಷ್ಟವನ್ನು ಮಗದೊಮ್ಮೆ ಅವರು ಮರುಕಳಿಸಲಾರರು ಎಂಬಂಥ ನಂಬಿಕೆ ನನಗಿದೆ. ಆದ್ದರಿಂದ ನಮ್ಮ ಈ ಮೈತ್ರಿ ಜಾತ್ಯತೀತ ನೆಲೆಯಲ್ಲಿ ಅಭಿವೃದ್ಧಿಯನ್ನು ಸಾಗುತ್ತಾ ನನ್ನ ಲೆಕ್ಕದಲ್ಲಿ ಇದು ಸಂಪೂರ್ಣ ಅಭಿವೃದ್ಧಿಯ ಚಿಂತನೆಯನ್ನೇ ಮಾಡ್ತಾ ಇದೆಯಾ ಈ ಎರಡೂ ಪಕ್ಷಗಳು, ರಾಷ್ಟ್ರೀಯ ಪಕ್ಷ, ಪ್ರಾದೇಶಿಕ ಪಕ್ಷವಾಗಿ ಜೆಡಿಎಸ್ ಅಭಿವೃದ್ಧಿಯ ಚಿಂತನೆಯನ್ನೇ ಮಾಡ್ಕೊಂಡು ಇವತ್ತು ಅಧಿಕಾರವನ್ನು ಪಡ್ಕೊಳ್ತಾ ಇರುವಂತದ್ದ ಅನ್ನುವಂಥದ್ದು? ಅಭಿವೃದ್ಧಿ ಒಂದು, ಎರಡನೇದಾಗಿ ಕೋಮುವಾದಿ ಶಕ್ತಿಯನ್ನ ಹೊರಗಿಡಬೇಕು ಎಂಬಂತ ನಿಲುವು. ಹಾಗಾದ್ರೆ ಬಿಜೆಪಿ ಅವರು ಕೋಮುವಾದಿಗಳು, ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸತೀಶ್ ಪ್ರಭು ಅವರೇ, ಏನಂತೀರಿ ಇದಕ್ಕೆ? ಬಿಜೆಪಿ ಅವರು ಕೋಮುವಾದಿಗಳು, ನಿಮ್ಮನ್ನು ಬದಿಗಿಟ್ಟಿದ್ದಾರೆ. ಜೆಡಿಎಸ್ ನವರು ಕೂಡ ಕಾಂಗ್ರೆಸ್ನವರು, ಇವರ ಮೈತ್ರಿ ಎಲ್ಲೋ ಒಂದು ಸರ್ಕಾರ ಬೇಕು ಅನ್ನುವಂಥದ್ದು ಇವರು ನಿರೀಕ್ಷೆ ಮಾಡಿದೆ. ಈ ಕೋಮುವಾದವನ್ನು ಸೈಡ್ಗೆ ಇಡ್ಲಿಕ್ಕೆ ಇವರು ಈ ದೇಶದ ಸಂಸ್ಕೃತಿಗೆ ಮಾತಾಡೋರು, ಈ ದೇಶದ ಪರಂಪರೆಯ ಬಗ್ಗೆ ಮಾತಾಡೋರು, ಈ ದೇಶದ ಇತಿಹಾಸದ ಬಗ್ಗೆ ಮಾತಾಡೋರು ಕೋಮುವಾದಿಗಳು ಅನ್ನುವಂಥದ್ದು ನಾನು ಖಂಡಿತವಾಗಿ ಕೋಮುವಾದಿ ಅಂತೇಳಿ ನಾನು ಗೌರವಾರ್ಹವಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. SDP ಕೈ ಜೋಡಿಸುವವರು, ಸಮಾಜ ವಿದ್ರೋಹಿಗಳಿಂದ ಕೈ ಜೋಡಿಸುವವರು, ಕೋಮು ಶಕ್ತಿಗಳಿಂದ ಕೈ ಜೋಡಿಸುವರು ಕೋಮುವಾದಿ ಅಲ್ಲ ಅಂತೇಳಿದ್ರೆ ಆ ಹೆಮ್ಮೆ ಅವರಿಗೆ ಇರಲಿ. ಮೊದಲನೇದಾಗಿ ಅವರು ಹೇಳಿದರು, ಈ ಹಿಂದಿನ ಆಧಾರದಲ್ಲಿ ಇಟ್ಕೊಂಡು ಹೇಳಿದರು, ಹಿಂದೆ 2020 ಏನಾಗಿತ್ತು ಆ ಸಂದರ್ಭದಲ್ಲಿ ಆ ಮೈತ್ರಿ ಮುರಿದು ಬಿತ್ತು ಅಂತೇಳಿ. ಬಹುಶಃ ಅದಕ್ಕಿಂತ 20 ತಿಂಗಳ ಹಿಂದಿನ ಅವಧಿಯಲ್ಲಿ ಕೂಡ ಧರ್ಮಸಿಂಗ್ ಮತ್ತು JDSನವರು ಕುಮಾರಸ್ವಾಮಿ ನೇತೃತ್ವದ ಸರ್ಕಾರಗಳು ಇಲ್ಲಿ ಆಗಿತ್ತು. ಆ ಸಂದರ್ಭದಲ್ಲಿ ಜನತಾ ದಳ 58 ಸ್ಥಾನಗಳನ್ನು ಪಡ್ಕೊಂಡಿತ್ತು, 80 ಸ್ಥಾನಗಳನ್ನು ಕಾಂಗ್ರೆಸ್ ಪಡ್ಕೊಂಡಿತ್ತು. ಆ ಸಂದರ್ಭದಲ್ಲಿ ಇದೇ ಕುಮಾರಸ್ವಾಮಿಯವರು ಹೇಳಿದರು, ದೇವೇಗೌಡವರು ಹೇಳಿದರು, ನಮಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ. ಆವಾಗ ಕಾಂಗ್ರೆಸ್ಸಿನ ನಾಯಕರು ಹೇಳಿದರು, ಯಾವುದೇ ಕಾರಣಕ್ಕೂ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಿಮಗಿರೋದು 58, ನಮಗೆ 80 ಇದೆ ಅಂತ ಹೇಳಿದರು. ಅದೇ ಕಾಂಗ್ರೆಸ್ಸಿನ ನಾಯಕರು ಇವತ್ತು 38 ಸ್ಥಾನ ಪಡ್ಕೊಂಡಿರುವಂಥ ಕುಮಾರಸ್ವಾಮಿಯವರ ಪದತಲಕ್ಕೆ ಬಂದು ನೀವು ಸರ್ಕಾರ ಮಾಡಿ ನಾವು ಬೆಂಬಲ ಕೊಡ್ತೀವಿ ಅನ್ನುವಂಥ ಹೀನಾಯ ಸ್ಥಿತಿಗೆ ಇವತ್ತೇನು ಬಂದಿದೆ. ಚುನಾವಣಾ ಪೂರ್ವವಾಗಿ ಇವತ್ತು ರಾಹುಲ್ ಅವರು ಚುನಾವಣಾ ಭಾಷಣಗಳಲ್ಲಿ ಹೇಳಿದರು, ಜನತಾ ದಳ BJPಯ B ಟೀಮ್ ಅಂತ ಹೇಳಿ. ಇವತ್ತು B ಟೀಮು A ಟೀಮು ಯಾವುದು ಗೊತ್ತಿಲ್ಲ, ಆದರೆ ಜನತೆಗಂತೂ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಇವತ್ತು ದೇಶಾದ್ಯಂತ ನಿರ್ಮೂಲನ ಅವಸಾನದ ಹಂಚಿಗೆ ಬರುವಾಗ ಕರ್ನಾಟಕದಲ್ಲಿ JDSನ B ಟೀಮ್ ಕಾಂಗ್ರೆಸ್ ಆಗಿ ಇವತ್ತು ರೂಪುಗೊಳ್ತಾ ಇದೆ. ಯಾಕಂದ್ರೆ 78 ಸ್ಥಾನಗಳನ್ನು ಪಡ್ಕೊಂಡಿರುವಂತಹ ಕಾಂಗ್ರೆಸ್ 38 ಸ್ಥಾನ ಪಡ್ಕೊಂಡಿರುವ ಇವರ ಕುಮಾರಸ್ವಾಮಿ ಅವರ ಮಂಡಿಯೂರಿ ನಿಶ್ಚರ್ಥವಾಗಿ ಬೆಂಬಲ ಕೊಡ್ತಾ ಇರುವಂತಹದ್ದು. ಮತ್ತು 58 ಸ್ಥಾನ ಕೊಡೋದು ನಿಮಗೆ ಯಾವುದೇ ಕಾರಣ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥವ್ರು ಮಂದಿ ಇವತ್ತು 38 ಸ್ಥಾನ ಬಂದಿರುವಂತಹ ವ್ಯಕ್ತಿಗಳನ್ನು ಮುಂದೆ ಬಂದುಕೊಂಡು ಕೇವಲ 38 ಸ್ಥಾನ ಮಾತ್ರ ಅಲ್ಲ, ಸರಿಯಾಗಿ ಸುಮಾರು 17% ಕೂಡ ಸ್ಥಾನವನ್ನು ಪಡ್ಕೊಳ್ಳಿಲ್ಲ. ಅಷ್ಟು ಮಾತ್ರ ಅಲ್ಲ, 117ಕ್ಕೂ ಹೆಚ್ಚಿನ ಸ್ಥಾನಗಳಲ್ಲಿ ಸಂಪೂರ್ಣ ತಿರಸ್ಕಾರದ ಠೇವಣಿ ಕಳ್ಕೊಂಡಿರುವಂತಹ ಜನತಾದಳದೊಟ್ಟಿಗೆ ನೀವು ಹೊಂದಾಣಿಕೆಯನ್ನು ಮಾಡ್ತೀರಿ. ಉದ್ದೇಶ ಒಂದೇ ಇರುವಂಥದ್ದು, ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯನ್ನು ಅಭಿವೃದ್ಧಿಯನ್ನು ಜನರಿಂದ ದೂರ ಇಡಬೇಕು ಅನ್ನುವ ಏಕೈಕ ಕಾರಣ ಇದೆ. ಯಾಕಂದರೆ ಜನತೆಯ ಭಾವನೆಗಳಿಗೆ ಗೌರವ ಕೊಡುವಂಥ, ಜನತೆಯ ಭಾವನೆಗಳಿಗೆ ಸ್ಪಂದನೆ ಮಾಡುವಂಥ ಸ್ಪಂದನಶೀಲತೆ ನಿಮ್ಮಲ್ಲಿ ಇಲ್ಲ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಅತಿ ಹೆಚ್ಚು ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅವರು ಸರ್ಕಾರ ಮಾಡಬೇಕಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ಹಿಂದೆ ಕೂಡ ಅನೇಕ
ಸರ್ಕಾರಗಳು ಸರಿಯಾದ ಬೆಂಬಲ ಇದ್ರೂ ಸಹ ಅಂದರೆ 50% ಬೆಂಬಲ ನಾರ್ಮಲ್ ಇದೇನಿದೆ ಬೆಂಬಲ ಇದ್ರೂ ಸಹ ಮಾಡಿರುವಂತಹ ಅನೇಕ ಉದಾಹರಣೆ ಇದ್ರೂ ಸಹ ಇವತ್ತು ಸಂಖ್ಯೆಯ ಆಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋತಿರ್ಬೋದು. ಯಡಿಯೂರಪ್ಪನವರು ಅಲ್ಲಿ ನಿರ್ದಿಷ್ಟ ಸಂಖ್ಯೆಯನ್ನು ಪಡ್ಕೊಳ್ಳಿ ವಿಫಲ ಆಗಿರ್ಬೋದು. ಆದರೆ ಜನತೆಯ ಹೃದಯವನ್ನು ಜನತೆಯ ಮನಸ್ಸನ್ನು ಗೆಲ್ಲುವಲ್ಲಿ ನಾವು ಖಂಡಿತವಾಗಿ ಯಶಸ್ಸನ್ನು ಕಂಡಿದ್ದೀವಿ. ಯಾಕೆಂದರೆ ಕಾಂಗ್ರೆಸ್ನ ದುರಾಡಳಿತವನ್ನು 5 ವರ್ಷಗಳಷ್ಟು ಕಾಲ ಏನು ಜನರಿಗೆ ಅನ್ಯಾಯವನ್ನಾಗಿತ್ತು ಅದನ್ನು ಜನರು ಮನವರಿಕೆ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿರುವಂಥದ್ದು 104 ಕ್ಷೇತ್ರಗಳಲ್ಲಿ ಗೆದ್ದಿರುವಂಥದ್ದು ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಜನತೆಯ ಹೃದಯಗಳನ್ನು ಮನಸ್ಸನ್ನು ಗೆದ್ದಿದೆ ಅನ್ನುವಂಥ ಹಿಂದೆ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಅಭಿವೃದ್ಧಿಯನ್ನು ಚಿಂತನೆ ಮಾಡೋದಾದ್ರೆ ನಮ್ಗೆ ಜನರಿಗೆ ಏನ್ ಬೇಕು, ಅಭಿವೃದ್ಧಿ ಬೇಕು. ಸರ್ಕಾರ ಬರಲಿ ಯಾವುದೇ ಬರಲಿ ಅಭಿವೃದ್ಧಿಗೋಸ್ಕರ ನಾವು ಇವತ್ತು ಮತದಾನವನ್ನು ಮಾಡಿರ್ತೀವಿ. ಬಹಳಷ್ಟು ನಿರೀಕ್ಷೆಯನ್ನು ಹೊಂದಿದ ಮತದಾರರು ಇದ್ದಾರೆ, ಜನಸಾಮಾನ್ಯರಿದ್ದಾರೆ. ಇವರಿಗೆ ಯಾವ ರೀತಿಯ ಒಂದು ಸ್ಥಿತಿ ಆಗ್ಬೋದು? ಈ ಖಂಡಿತವಾಗಿ ಇವತ್ತು ಕರ್ನಾಟಕದ ರಾಜ್ಯ ಜನತೆ ಭ್ರಮ ನಿರಸನಗೊಂಡಿದ್ದಾನೆ. ಯಾಕಂತ ಹೇಳಿದ್ರೆ ಈ ಹಿಂದಿನ ಸನ್ಮಾನ್ಯ ಯಡಿಯೂರಪ್ಪನ ನೇತೃತ್ವದ ಸರ್ಕಾರ ಸಂದರ್ಭದಲ್ಲಿ ಕೂಡ ಜನತೆ ಕಂಡಿದ್ದಾರೆ. ಸಿದ್ದರಾಮಯ್ಯರ 5 ವರ್ಷದ ದುರಾಡಳಿತವನ್ನು ಜನ ಕಂಡಿದ್ದಾರೆ. ಆದ್ರಿಂದ ಸರಿಯಾದ ತೀರ್ಪನ್ನು ಮೊನ್ನೆ ಚುನಾವಣೆಯಲ್ಲಿ ಜನತೆ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಮೀನುಗಾರರಿರ್ಬೋದು, ಕಮ್ಮಾರರಿರ್ಬೋದು, ನೇಕಾರರಿರ್ಬೋದು, ರೈತರಿರ್ಬೋದು, ಕೃಷಿಕರಿರ್ಬೋದು, ಕೃಷಿ ಕಾರ್ಮಿಕರಿರ್ಬೋದು, ಈ ರೀತಿ ಪ್ರತಿಯೊಂದಕ್ಕೂ ವರ್ಗಕ್ಕೂ ಬೇಕಾದಂತಹ ಯೋಜನೆಗಳು ವೃದ್ಧರಿಗಿರ್ಬೋದು, ಮಕ್ಕಳಿಗಿರ್ಬೋದು, ಪರಿಶಿಷ್ಟರಿಗಿರ್ಬೋದು, ದಲಿತರಿಗಿರ್ಬೋದು, ಅದೇ ರೀತಿ ಅಲ್ಪಸಂಖ್ಯಾತರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಈ ರೀತಿ ಪ್ರತಿಯೊಂದು ವರ್ಗಕ್ಕೂ ಕೂಡ ಆಗಿರುವಂತಹ ಯೋಜನೆಗಳನ್ನು ನೋಡಿಕೊಂಡು ಕರ್ನಾಟಕ ರಾಜ್ಯ ಜನತೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದವನ್ನು ಕೊಟ್ಟಿತ್ತು. ಆದರೆ ಸಂಪೂರ್ಣವಾಗಿ ತಿರಸ್ಕೃತವಾಗಿರ್ತಕ್ಕಂಥ ಕಾಂಗ್ರೆಸ್ ಆಡಳಿತದಲ್ಲಿ ಕೇವಲ 72 ಸ್ಥಾನಗಳಷ್ಟು ಮಾತ್ರ ಇವತ್ತು ಜನತೆ ಕೊಟ್ಟಿರುವಂಥದ್ದು. 1/3 ಬೆಂಬಲವನ್ನು ಪಡ್ಕೊಂಡಿರುವಂಥ ಕಾಂಗ್ರೆಸ್ ಇವತ್ತು ಜನತೆಯ ಆಶೋತ್ತರಗಳನ್ನು ಭಾವನೆಗಳನ್ನು ಧಿಕ್ಕರಿಸಿಕೊಂಡು ಇವತ್ತು ಈ ರೀತಿಯ ರಾಜಕೀಯ ಆಟಗಳನ್ನು ಏನಾಡ್ತಾ ಇದೆ, ಪ್ರಜಾಪ್ರಭುತ್ವದ ವಿರೋಧಿಗೆ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದ ಪ್ರಜ್ಞಾವಂತರಿದ್ದಾರೆ, ಖಂಡಿತವಾಗಿ ಇದಕ್ಕೆ ಸರಿಯಾಗಿ ಉತ್ತರವನ್ನು ಕಾಡಿದೆ. ಯಾಕಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು, ಜನತಾದಳ ಮಾಡ್ತಾ ಇರುವಂತದ್ದು ಪ್ರಜಾಪ್ರಭುತ್ವ ವಿರೋಧಿ ಮತ್ತು ಜನತೆಯ ಆಶೋತ್ತರಗಳನ್ನು ಧಿಕ್ಕರಿಸಿ ಮಾಡ್ತಾ ಇರುವಂತಹ ಘಟನೆಗಳು. ಇದಕ್ಕೆ ಏನಂತೀರಾ ಶೇಖರ್ ಪೂಜಾರಿ ಅವರೇ? ನೋಡಿ, ಅವರೊಂದು ಮಾತು ಹೇಳಿದ್ರು, ಜನತೆ ಬಿಜೆಪಿಯನ್ನು ಆಶೀರ್ವದಿಸಿದ್ದಾರೆ ಅಂತ. ಅವರು ನಾವು 78 ಸೀಟ್ಗಳಲ್ಲಿ 37.9% ಮತಗಳನ್ನು ಪಡೆದಿದ್ದೇವೆ. ಅವರು 104 ಸೀಟಲ್ಲಿ ಪಡೆದ ಮತ 33%. ಅಂದರೆ ಅವರು ತಿರಸ್ಕರಿಸಲ್ಪಟ್ಟಿದ್ದಾರೆ ಅಂತ ಅರ್ಥ. ಇನ್ನು ಅವರೆಂದು ಹೇಳಿದ್ರು ನಮ್ಮ ಮೇಜರ್ ಪಾರ್ಟಿ ಅಂತ. ನಮ್ಮದು ಮಣಿಪುರದಲ್ಲಿ ಮೇಜರ್ ಪಾರ್ಟಿಯಾಗಿ ಬಂದಿತ್ತು, ಗೋವಾದಲ್ಲಿ ಮೇಜರ್ ಪಾರ್ಟಿಯಾಗಿ ಹೊರ ಬಂದಿತ್ತು, ಮತ್ತು ಬಿಹಾರದಲ್ಲಿ RJD ಮೇಜರ್ ಪಾರ್ಟಿಯಾಗಿ ಬಂದಿತ್ತು. ಅರ್ಥದಲ್ಲ. ಹೀಗೆ ಮತ್ತೆ ಮೇಘಾಲಯದಲ್ಲಿ ನಾವು ಮೇಜರ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದೇವೆ. ಆದರೆ ನಮಗೆ ಎಲ್ಲೂ ಸರಕಾರ ಮಾಡುವಂಥ ಅವಕಾಶವನ್ನು ನಿರಾಕರಿಸಲ್ಪಟ್ಟಿದ್ದಾರೆ. ಆಗ ಇವರಿಗೆ ಮೇಜರ್ ಪಾರ್ಟಿ ಅಥವಾ ಜನಾದೇಶದ ನೆನಪು ಬರಲಿಲ್ಲ. ಇವರು ಬೇಕು ಅಂತ ಹೇಳಿ ನಮಗೆ ಗವರ್ನರನ್ನು ಭೇಟಿ ಮಾಡಲು ಅನುಮತಿ ನಿರಾಕರಿಸಿದ್ದಾರೆ. ಬಲಾತ್ಕಾರವಾಗಿ ಹಣ ಬಲ ಹಾಗೂ ತೋಲ್ಬಲದಿಂದ ಮಾಡಿದ್ದಾರೆ ಸರ್ಕಾರವನ್ನು. ಇಲ್ಲೂ ಅಷ್ಟೇ. ಈಗ BJP may be a major party, but is it a majority? Majority is not there. Major party we do agree, but how they do get a majority? ಅಲ್ಲಿ ಈಗ ಅವರ ಅಧಿಕಾರದ ಲಾಲಸೆಯಿಂದ ನಮ್ಮ ವಿಪಕ್ಷಗಳಿಗೆ ಶಾಸಕ 150 ಕೋಟಿ ಮುಗಿಲಾದ ಆಮಿಷವನ್ನು ಕೊಟ್ಟು ಈ ಪಕ್ಷ ಮೊನ್ನೆ ಚುನಾವಣೆಯಲ್ಲಿ ಅವರು ಬಹುಮತವನ್ನು ಪಡೆಯುವಂತ ಅಲ್ಲಿ ಪ್ರಯತ್ನಿಸಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಬರೋದು, 150 ಕೋಟಿಯನ್ನು ಆವೇಶವನ್ನು ಒಟ್ಟಿದ್ದಾರೆ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡ್ತೀರಿ, ಸರ್ಕಸ್ ನಲ್ಲೇ ಸರ್ಕಾರ ಮಾಡ್ತೀರಿ ಮುಂದಿನ ದಿನಗಳಲ್ಲಿ. ಆದ ನಂತರ ಯಾಕೆ 6 ತಿಂಗಳ ನಂತರ ಮತ್ತೊಮ್ಮೆ ಕೊಂಡುಕೊಳ್ಳುವಂತ ವ್ಯವಸ್ಥೆಗಳು ಆಗ್ಬಾರ್ದು? ಅಥವಾ ನಿಮ್ಮಂದ್ರೆ ಈಗ ಹಿಡಿದಿಟ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ರು ನಿಮ್ಮ ಶಾಸಕರನ್ನು, ಮುಂದಿನ ದಿನಗಳಲ್ಲಿ ಆ ಕ್ರಮಗಳು ಆಗ್ಬಹುದಲ್ವಾ? 6 ತಿಂಗಳಲ್ಲಿ ಸರ್ಕಾರವನ್ನು ಬೀಳಿಸುವಂತ ಪ್ರಯತ್ನಗಳು ಅವರಿಗೆ ಬಹಳಷ್ಟು ನಿರೀಕ್ಷೆ ಇದೆ. 6 ತಿಂಗಳಲ್ಲಿ ಮತ್ತೊಮ್ಮೆ ಸಿಎಂ ಆಗ್ಬಹುದು ಯಡಿಯೂರಪ್ಪನವರು. ಹಾಗಾದ್ರೆ ನಾನು ಅದೇ ಹೇಳುವಂತದ್ದು, ಈಗ ಅವರು ಭ್ರಷ್ಟಾಚಾರ ನಮ್ಮ ಸ್ವಚ್ಛ ಪಕ್ಷ, ತತ್ವ ಸಿದ್ಧಾಂತದ ಪಕ್ಷ ಅಂತ ಹೇಳ್ತಾರಲ್ಲ, ಯಾವ ರೀತಿಯ ತತ್ವ ಸಿದ್ಧಾಂತ? 150 ಕೋಟಿ ಆಮಿಷ ತತ್ವ ಸಿದ್ಧಾಂತವೇ ಇದು? ಭ್ರಷ್ಟಾಚಾರ ಅಲ್ವೇ? ಈ ಕೇಂದ್ರದಿಂದನೇ ಮಂತ್ರಿಗಳು ಬಂದರಲ್ಲೂ ಸೂಟ್ ಬೂಟ್ ಕೊಡಿ ಅಂತ. ಆಗಿರುವಾಗ ಇವರು ಹೇಳುವುದು ಒಂದು ಮಾಡೋದು ಒಂದು ತತ್ವ ಸಿದ್ಧಾಂತ ಇವರಿಗೆ ಇಲ್ಲ. ಮತ್ತೆ ಇನ್ನು ಮತ್ತೊಂದು ಹೇಳಿದ್ರು, ಕಳೆದ 5 ವರ್ಷ ನಾವು ಆಡಳಿತ ಮಾಡಿದ್ದೇವೆ. ಯಾವ ರೀತಿ ಆಡಳಿತ ಮಾಡಿದ್ದಾರೆ ಅಂತ ಜನತೆಗೆ ಗೊತ್ತುಂಟು. 5 ವರ್ಷದಲ್ಲಿ 3 ಮುಖ್ಯಮಂತ್ರಿಗಳು ಕಂಡಂತ ಕುಖ್ಯಾತಿ ಅಲ್ಲಿ, ಬಿಜೆಪಿ ಆಗಿ ವಿಭಜನೆ ಆದ್ದು ಅಲ್ಲಿ. ಅರ್ಥದಲ್ಲ. ಆನಂತರ ಯಡಿಯೂರಪ್ಪನ ಹೇಳಿದ್ರು, ನಾನು ಮಗದೊಮ್ಮೆ ಬಿಜೆಪಿಯ ತಕ್ಕದ ತಟ್ಟುವುದೂ ಇಲ್ಲ ಎಂಬುದಾಗಿ. ಶೋಭಾ ಕಾರಂದ್ಲಾಜೆ ಹೇಳಿದ್ರು, ನಮಗೆ ಡೈವರ್ಸ್ ಆಗಿದೆ, ಇನ್ನು ನಾನು ಯಾವತ್ತೂ ಅಲ್ಲಿ ಬರುವುದಿಲ್ಲ. ಇದೆಲ್ಲ ಆಗಿದೆ. ಆನಂತರ ಈಗ ಬರುವಂತದ್ದು ಇಲ್ಲಿ
ನಿಜವಾಗಿಯೂ ಎರಡೂ ವಿರೋಧ ಪಕ್ಷಗಳಿಗೂ JDS ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಇಲ್ಲಿ ವಿರೋಧ ಪಕ್ಷದವರಿಗೆ ಕಾಣ್ತಾ ಇರುವಂತದ್ದು ಯಡಿಯೂರಪ್ಪನವರು ಮಾತ್ರ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಬಹಳಷ್ಟು ಕಾಲಗಳ ಕಾಲ ಅವರು 3 ಬಾರಿ CM ಆದ್ರು, ಆ ಸಂದರ್ಭದಲ್ಲಿ ಕುತ್ತು ಕೊಟ್ಟವರು ಅಥವಾ ಟಾಂಗ್ ಕೊಟ್ಟವರು, ಅವರನ್ನು ಇಳಿಸುವುದಕ್ಕೆ ಪ್ರಯತ್ನ ಪಟ್ಟವರು JDS ಮತ್ತೆ ಕಾಂಗ್ರೆಸ್ ಒಂದು ನಾಯಕರು. ಆದ್ರೆ ಈಗಲೂ ಕೂಡ ಅವರೇ ಎರಡು ತಲೆಗಳು ಕಾಣ್ತಾ ಇರುವಂತದ್ದು, ಈಚೆಯಿಂದ ಸಿದ್ದರಾಮಯ್ಯ, ಆಚೆಯಿಂದ ಕುಮಾರಸ್ವಾಮಿ. ಅಂದ್ರೆ ಅಷ್ಟು ವೈರತ್ವ ಯಡಿಯೂರಪ್ಪನ ಮೇಲೆ ಏನು ಅನ್ನುವಂಥದ್ದು. ವೈರತ್ವ ಅಂತಲ್ಲ, ಬಿಜೆಪಿ ಅಲ್ಲ, ಈಗ ಜನತೆಗೆ ಅದೊಂದು ನೋಟ್ ಆಗಿ ಹೋಗಿದೆ. ಯಡಿಯೂರಪ್ಪನವರನ್ನು ಇವರಿಬ್ರು ದುಶ್ಮನ್ಗಳು, ಇವರೇ ಇಲ್ಲಿ ಅವರಿಗೆ ವ್ಯವಸ್ಥೆಗಳನ್ನು ಅಥವಾ ಯಾವುದೇ ಒಂದು ವ್ಯವಸ್ಥೆಗಳನ್ನು ಮಾಡ್ಲಿಕ್ಕೂ ಅಥವಾ ಕೆಲಸಗಳನ್ನು ಮಾಡ್ಲಿಕ್ಕೂ ಬಿಡೋದಿಲ್ಲ ಅನ್ನುವಂಥದ್ದು. ಹಾಗಲ್ಲ, ಯಡಿಯೂರಪ್ಪನವರು ಬಿಜೆಪಿಯಲ್ಲಿ ಪ್ರಬಲವಾದಂತ ನಾಯಕರು, ಅದು ಎಲ್ಲರೂ ಒಪ್ಪುವಂತ ವಿಚಾರ. ಅವರು ಹೋರಾಟದಿಂದ ಮೇಲೆ ಬಂದವರು. ಆದ್ದರಿಂದ ಅವರಿಲ್ಲದೆ ಬಿಜೆಪಿ ಇಲ್ಲ ಎನ್ನುವಂಥ ಪರಿಸ್ಥಿತಿ ಅದು ನಿಮಗೆ ಗೊತ್ತುಂಟು. ಅವರು KJP ಆಗಿ ವಿಭಜನೆ ಆದಂಥ ಸಂದರ್ಭದಲ್ಲಿ ಬಿಜೆಪಿ ನಾಶವಾಯಿತು, ಅದು ಹೌದಲ್ವಾ? ಈಗ ಅವರು ಒಪ್ತಾರಲ್ಲ ಅದನ್ನು. ಆದ್ದರಿಂದ ಪ್ರಬಲ ನಾಯಕರು ಬಿಜೆಪಿಯಲ್ಲಿ ಇರುವಂಥದ್ದು ಯಡಿಯೂರಪ್ಪ. ಅಪಾರ್ಟ್ ಫ್ರಮ್ ಯಡಿಯೂರಪ್ಪ ದರ್ ಇಸ್ ನೋ ಲೀಡರ್ಸ್. ನಿಮ್ಗೆ ಗೊತ್ತಿರುವಂಥ ವಿಚಾರ, ಮೊನ್ನೆ ಕಳೆದ ಚುನಾವಣೆಯಲ್ಲಿ ಏನು ಮಾಡಿದ್ದಾರೆ, ಎಷ್ಟು ಸಾರಿ ಪ್ರಧಾನಮಂತ್ರಿ ಬಂದಿದ್ದಾರೆ, ಎಷ್ಟು ಸಲ ಅಮಿತ್ ಶಾ ಅವರು ಬಂದಿದ್ದಾರೆ, ಎಷ್ಟು ಸಲ ಆದಿತ್ಯನಾಥನ್ನು ಕರೆಸಿದ್ದಾರೆ. ಅಂದ್ರೆ ಇಲ್ಲಿಯ ನಾಯಕತ್ವ ವಿಫಲವಾಗಿದೆ, ಇಲ್ಲಿ ಪ್ರಬಲವಾದ ನಾಯಕತ್ವ ಇಲ್ಲ. ಇದ್ದದ್ರಲ್ಲಿ ಯಡಿಯೂರಪ್ಪನವರು ಪ್ರಬಲ ನಾಯಕರು. ಅವರನ್ನೇ ನೇರವಾಗಿ ಹೊಣೆ ಮಾಡ್ತಾ ಇರುವಂತದ್ದು. ಹೌದು, ಭ್ರಷ್ಟಾಚಾರದಲ್ಲಿ ಅವರು ನಿಮ್ಗೆ ಗೊತ್ತಿರುವಂತ ವಿಚಾರ, ಜೈಲಿಗೆ ಹೋಗಿದ್ದಾರೆ. ಆದ್ರೂ ಅವರಂತ ಪ್ರಬಲ ನಾಯಕರು ಬಿಜೆಪಿಯಲ್ಲಿ ಇಲ್ಲ ಎಂಬ ಒಪ್ಕೊಳ್ಳೋಣ. ಸತೀಶ್ ಪ್ರಭು ಅವರೇ, ಯಡಿಯೂರಪ್ಪನವರು ಮಾಸ್ ಲೀಡರ್, ಒಪ್ಕೊಳ್ಳೋಣ. ನಿಜವಾಗ್ಲೂ ಇವರು ಹೇಳುವಂತ ಎಲ್ಲಾ ಮಾತುಗಳು ಒಪ್ಕೊಳ್ಳೇಬೇಕು. ಯಾಕಂದ್ರೆ ವಿರೋಧ ಪಕ್ಷದವರಿಗೆ ನೇರವಾಗಿ ಕಾಣ್ತಿರುವಂತ ಯಡಿಯೂರಪ್ಪನವರು, ಬೇರೆ ಯಾರು ಕಾಣಿಸ್ತಾ ಇಲ್ಲ. ಅಂದ್ರೆ ಇಂಥ ಒಂದು ಮಾಸ್ ಲೀಡರ್ ಅನ್ನು ಬಿಜೆಪಿ ಸೃಷ್ಟಿ ಮಾಡೋದ್ರಲ್ಲಿ ಎಲ್ಲವೂ ಎಡವ್ತಾ ಇದೆ. ಅಥವಾ ಒಂದು 3-4 ಮಾಸ್ ಲೀಡರ್ಗಳು ಬೇಕಿತ್ತು, ಅಥವಾ 2 ಮುಂದಿನ ದಿನಗಳಲ್ಲಿ ಬೇಕೇ ಬೇಕಾದಂತ ಅನಿವಾರ್ಯತೆ ಬಿಜೆಪಿಗೆ ಇದೆ ಅಂತ ಸ್ಥಿತಿ ಇಲ್ವಾ ಈಗ ಅನ್ನುವಂಥದ್ದು. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ವ್ಯಕ್ತಿಗತವಾಗಿ ಚಿಂತನೆಗಳನ್ನು ಮಾಡುವಂಥದ್ದು, ವ್ಯಕ್ತಿಯ ನಿಮಿತ್ತವಾಗಿ ಬೆಳೆಯುವಂಥ ಸಂಘಟನೆಗಳ ತತ್ವ ಆದರ್ಶದಲ್ಲಿ ನಡೆಯುವಂಥದ್ದು. ಯಾವುದೇ ಒಂದು ಕುಟುಂಬ ಇದ್ದರೆ ನಮ್ಮ ಪಕ್ಷ ಇಲ್ಲ ಅನ್ನುವಂಥದ್ದಿಲ್ಲ, ಯಾವುದೇ ವ್ಯಕ್ತಿ ಇಲ್ಲ ಅಂದರೆ ಒಂದು ಪಕ್ಷ ಇಲ್ಲ. ಯಾಕಂದರೆ ಈ ಹಿಂದೆ ನೋಡಿದ್ದೇವೆ, ಬಲರಾಜ ಮಾಧವಗಿಯವರ ಸಂದರ್ಭದಲ್ಲಿ ಕೂಡ ಇವರು ಹೇಳಿದರು, ಅಥವಾ ದೀನದಯಾಳ್ ಉಪಾಧ್ಯಾಯರ ಸಂದರ್ಭದಲ್ಲಿ ಇವರ ಅವಸಾನದ ನಂತರ ಪಕ್ಷ ಮುಗೀತು ಅನ್ನೋ ಭಾವನೆಗಳನ್ನು ಕಾಂಗ್ರೆಸ್ನವರು ಇಟ್ಕೊಂಡಿದ್ರು. ಆ ನಂತರ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು, ನಂತರ ಸನ್ಮಾನ್ಯ ಅದ್ವಾನಿಯವರು ಇರ್ಬೋದು, ಇವತ್ತು ನರೇಂದ್ರ ಮೋದಿಯವರು ರೀತಿ ಪ್ರತಿಯೊಂದಾಗಿ ತತ್ವ ಆದರ್ಶವನ್ನು ನಂಬಿಕೊಂಡು ಬಂದಿರುವಂಥ ಪಕ್ಷ ನಮ್ಮದು. ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡ್ಕೊಂಡಿದ್ದಾರೆ. ಸಹಜವಾಗಿ ಇದರಿಂದ ಕಂಗೆಟ್ಟಿರುವ ಮಂತಿ, ಯಾಕಂದರೆ ಸೂರ್ಯನ ಏನು ಪ್ರಖರವಾದ ಕಿರಣಗಳ ಎದುರು ಉಳಿದೆಲ್ಲವೂ ಮೊಸಕಾಗಿ ಕಾಣುವಂಥದ್ದು ಸಹಜ. ಅದೇ ರೀತಿಯಲ್ಲಿ ಬಹುಶಃ ಯಡಿಯೂರಪ್ಪನವರನ್ನು ಮಣಿಸಿದರೆ ನಾವು ಈ ರಾಜ್ಯದಲ್ಲಿ ನಾವು ಶಾಶ್ವತವಾಗಿ ಈ ಅಧಿಕಾರವನ್ನು ಪಡ್ಕೊಳ್ಳೋರು ಅನ್ನುವಂಥ ಏನು ಕಲ್ಪನೆಗಳಿದೆ. ಇದರಿಂದ ಸಹಜವಾಗಿ ಯಡಿಯೂರಪ್ಪನವರನ್ನು ಟಾರ್ಗೆಟ್ ಮಾಡಿದ್ರು, ಅವರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿದ್ರು, ಅವರನ್ನು ಜೈಲಿಗೆ ತಳ್ಳಿದ್ರು. ಆದರೆ ಅನಂತರ 6-7 ವರ್ಷಗಳವರೆಗೆ ಒಂದೇ ಒಂದು ಅವರ ಮೇಲೆ ಅಪವಾದವನ್ನು ಸಾಬೀತು ಮಾಡುವಂಥ ಕೆಲಸ ಕಾರ್ಯಗಳು ಆಗಲಿಲ್ಲ. ಜನತೆಯಲ್ಲಿ ತಪ್ಪು ಭಾವನೆ ಬಿಂಬಿಸುವ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಸನ್ಮಾನ್ಯ ಯಡಿಯೂರಪ್ಪನವರು ಜೈಲಿಗೆ ಹೋದರು ಅಂತೇಳಿ ಖಂಡಿತವಾಗಿಯೂ ಅವರು ಜೈಲಿಗೆ ಹೋಗಿರುವಂತಹದ್ದು ಆರೋಪಿ ಆಗಿಯೇ ಹೊರತು ಅಪರಾಧಿಯಾಗಿ ಅಲ್ಲ. ಈ ದೇಶದ ಕಾನೂನಿಗೆ ಗೌರವವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೀವಿ. ಆದರೆ ಇವತ್ತು ಬೇಲನ್ನು ಪಡ್ಕೊಂಡು ಹೊರಗಿರುವಂಥ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರುಗಳಿರ್ಬೋದು, ಮಾಜಿ ಅಧ್ಯಕ್ಷರುಗಳಿರ್ಬೋದು, ಮಾಜಿ ಪ್ರಧಾನಮಂತ್ರಿಗಳಿರ್ಬೋದು, ಇವರೆಲ್ಲರೂ ಕೂಡ ಜೈಲಿಗೆ ಹಾಕಲು ಬೇಲಲ್ಲಿದ್ದಾರೆ ಅಥವಾ ಜೈಲಿಗೆ ಹೋಗಿದವರು ಪ್ರಧಾನಮಂತ್ರಿಗಳು ಅವರಲ್ಲಿದ್ದಾರೆ. ನಾವು ಇದರ ಬಗ್ಗೆ ಮಾತುಗಳನ್ನು ಹೇಳಿಕೊಂಡು ಜನರಿಗೆ ತಪ್ಪು ಸಂದೇಶಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಪಾಸಿಟಿವ್ ಅಂಶಗಳನ್ನು, ಗುಣಾತ್ಮಕ ಅಂಶಗಳನ್ನು ಮುಂದಿರಿಸಿಕೊಂಡು ಜನತೆಯ ಬಳಿ ಹೋಗಿರುವಂಥ ಪಕ್ಷ ನಮ್ಮದು, ಹೋಗುವಂಥ ಪಕ್ಷ ನಮ್ಮದು. ಉಳಿದವರ ನೆಗೆಟಿವ್ ಅಂಶಗಳನ್ನು ಹೇಳುವಂಥರ ಮುಖಾಂತರ ಜನತೆ ಬಳಿ ನಾವು ಹೋಗೋದಿಲ್ಲ. ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ನೋಡಿದ್ದೀವಿ, ಇಡೀ ಸಿದ್ದರಾಮಯ್ಯನವರು ಸಾಧನಾ ಸಮಾವೇಶದಲ್ಲಿ ತನ್ನ ಸಾಧನೆಗಳನ್ನು ಹೇಳಿದಲ್ಲ, ನರೇಂದ್ರ ಮೋದಿಯನ್ನು ಬೈಯುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ತಮ್ಮ ಜನಾಶೀರ್ವಾದ ಯಾತ್ರೆಯ ಉದ್ದಕ್ಕೂ ಭಾರತೀಯ ಜನತಾ ಪಾರ್ಟಿಯನ್ನ, ನರೇಂದ್ರ ಮೋದಿಯವರನ್ನ, ಯಡಿಯೂರಪ್ಪರನ್ನ ಬೈಯುವುದಕ್ಕೆ ಅವರು ಸೀಮಿತ ಮಾಡಿದ್ರೆ ಹೊರತು ಎಲ್ಲಿಯೂ ಕೂಡ ತಮ್ಮ ಸಾಧನೆ ಹೇಳಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಈ ರೀತಿ ಇದನ್ನು ಮನಗಂಡ ಕರ್ನಾಟಕ ರಾಜ್ಯದ ಜನತೆ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡಿತ್ತು, ಕೇವಲ 78 ಸ್ಥಾನಕ್ಕೆ ಸೀಮಿತ ಮಾಡಿತ್ತು. ಈ ರೀತಿ ಹಿಂಬಾಗಿಲಿಂದ ಅಪ್ರಜಾಸತ್ಮಕ ರೀತಿಯಲ್ಲಿ ಇವತ್ತು ತನ್ನ ಆಡಳಿತ ಬರ್ಬೋದು. ಯಾಕೆಂದರೆ ಇವತ್ತು ನಾವು ಅಧಿಕಾರ ನೇರವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. JDS ಬಿ ಟೀಮ್ ಆಗಿ ನಾವು ಆಗಿದ್ದುಕೊಂಡು ಈ ದೇಶದಲ್ಲಿ ಅಧಿಕಾರವನ್ನು ನಾನು ಹಿಂಬಾಗಿಲಿಂದ ಪಡಿತೇನೆ ಅನ್ನುವಂತಹ ಆ ದುಸ್ಸಾಹಸವನ್ನು ಇವತ್ತು ಜನತೆಯ ಭಾವನೆಗಳನ್ನು ಮೀರಿ ಇವರು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಜನತೆ
ಪ್ರಜ್ಞಾವಂತರಿದ್ದಾರೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಏನು ಉತ್ತರವನ್ನು ಜನತೆ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ 104 ಸ್ಥಾನಗಳನ್ನು ಪಡ್ಕೊಂಡು ಕರ್ನಾಟಕ ರಾಜ್ಯದ ಜನತೆಯ ಹೃದಯದಲ್ಲಿ ನಾವು ಸಿಂಹಾಸನವನ್ನು ನಾವು ಕೂತ್ಕೊಂಡಿದ್ದೀವಿ. ಆದರೆ ಈ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಪ್ರಜಾಸತ್ತಾತ್ಮಕ ವಿರೋಧಿ ಭಾವನೆಗಳನ್ನು, ಯಾಕಂತ ಹೇಳಿದ್ರೆ ಚುನಾವಣಾ ಪೂರ್ವದಲ್ಲಿ ಯಾವ ರೀತಿಯ ಮಾತುಗಳನ್ನು ಹೇಳಿದ್ರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು, ಯಡಿಯೂರಪ್ಪರ ಅಪ್ಪನಾಣೆಗೂ ಅಂದ್ರೆ ದೇವೇಗೌಡರ ಆಣೆಯಾಗಿ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗುವುದಿಲ್ಲ ಅಂತ ಹೇಳಿದ್ರು. ಇವತ್ತು ಅದೇ ಕುಮಾರಸ್ವಾಮಿ ಅವರನ್ನ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ, ದೇವೇಗೌಡರ ಆಣೆ ಹಾಕಿದರು. ಅದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಹೇಳಿದ್ರು ನಾವು JDS ನೊಂದಿಗೆ ಇರ್ಬೋದು ಅಥವಾ ಇನ್ಯಾವುದೇ ಪಕ್ಷವನ್ನು ನಾವು ಕೈ ಜೋಡಿಸಿಲ್ಲ ಅನ್ನೋ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳಿದ್ರು. ಇವರು ಕುಮಾರಸ್ವಾಮಿಯವರು ಕೂಡ ಮಾಧ್ಯಮದ ಮುಖಾಂತರ ಸಭೆಗಳಲ್ಲಿ ಜನತೆಯಲ್ಲಿ ಆ ರೀತಿಯ ಭಾವನಾತ್ಮಕ ಅಂಶಗಳನ್ನು ಕೆರಳಿಸಿಕೊಂಡು ಜನತೆಗೆ ಮಂಕು ಬೂದಿ ಏರಿಸುವುದನ್ನು ಮಾಡಿರುವಂತಹ ಮಂದಿ ಇವತ್ತು ಜನತೆಯ ಭಾವನೆಗೆ ವ್ಯತಿರಿಕ್ತವಾಗಿ ಜನರಿಗೆ ಭಾವನೆಗೆ ಧಿಕ್ಕರಿಸುವ ಕೆಲಸ ಕಾರ್ಯಗಳನ್ನ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮತ್ತೊಂದು ಮಾತುಗಳನ್ನು ಅವರು ಹೇಳಿದ್ರು, ಆಮಿಷ ಒಡ್ಡುವ ವಿಷಯಗಳನ್ನು ಹೇಳಿದ್ರು. ಇವತ್ತು ಆ ಟೇಪ್ಗಳನ್ನು ಮಾಡಿದ್ರು. ಯಾವ ಮಂದಿ ಅಲಹಾಬಾದ್ ಹೈಕೋರ್ಟಿನ ಏನು ಆದೇಶಗಳನ್ನು ಧಿಕ್ಕರಿಸಿ ಪ್ರಜಾಪ್ರಭುತ್ವ ಕೊಲೆಗಳನ್ನು ಮಾಡಿತ್ತು, ಯಾವುದೇ ಮಾಧ್ಯಮವನ್ನು ಮುಂದಿರಿಸಿಕೊಂಡು ತಪ್ಪು ಸಂದೇಶವನ್ನು ನೀಡುವುದರ ಮುಖಾಂತರ ತೆಹಲ್ಕಾದಂತಹ ಹಲ್ಕಾ ಕೆಲಸಗಳನ್ನು ಮಾಡಿತ್ತು, ದ ವಯರ್ ಮುಖಾಂತರ ಜನತೆಯ ದಿಕ್ಕು ತಪ್ಪಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿತ್ತು, ಯಾರು ಫೇಕ್ ID ಕಾರ್ಡ್ಗಳನ್ನು ಮಾಡಿತ್ತು ಅದೇ ಮಂದಿ ಕೂಡ ಇವತ್ತು ಫೇಕ್ ಆಡಿಯೋ ಮುಖಾಂತರ ಜನರನ್ನ ಕಣ್ಣಿಗೆ ಮಣ್ಣಿರಿಚುವ ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದ ಜನತೆ ಪ್ರಜ್ಞಾವಂತರಿದ್ದಾರೆ, ಅವರು ಮೂರ್ಖರಲ್ಲ. ಯಾವ ರೀತಿ ಚುನಾವಣೆಯ ಹಿಂದೆ ನೀವು ನಾಯಿಗರ ರೀತಿ ಕಚ್ಚಾಟ ಮಾಡಿದ್ರೆ ಇವತ್ತು ನಾವು ಬಾಯಿ ಅನ್ನುವ ಸಂದೇಶವನ್ನು ನೀವು ನೀಡ್ತೀರ ಅಂತೇಳಿ, ಆದ್ರೆ ನಿಮ್ಮ ಸಮಯ ಸಾಧಕವನ್ನ ನೋಡುವಂತಹ ಪ್ರಜ್ಞಾವಂತ ಮಂದಿ ತಕ್ಕ ಉತ್ತರವನ್ನು ಸತೀಶ್ ಪ್ರಭು ಅವರು ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ. ವೀಕ್ಷಕರೇ, ಈ ಯಾವಾಗ ಮೈತ್ರಿ ಒಂದು ಸರ್ಕಸ್ ನಡೀತಾ ಇದೆ ಅದರ ಪೂರ್ಣ ವಿಚಾರಗಳನ್ನು ಕೂಡ ಮಂಡಿಸೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳಿ. ವಿರಾಮದ ಬಳಿಕ ಮೈತ್ರಿ ಸರ್ಕಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಬಹಳಷ್ಟು ವಿಚಾರಗಳನ್ನು ಸತೀಶ್ ಪ್ರಭು ಅವರು ಕೂಡ ಮಾತಾಡ್ತಾ ಇದ್ರು. ಎಲ್ಲೋ ಒಂದು ಕಡೆ ಆರೋಪಗಳನ್ನು ಮಾಡಿಕೊಂಡು ಬಿಜೆಪಿಗೆ ಒಂದಷ್ಟು ಅಸ್ತಿತ್ವವನ್ನು ಕಳಿಸಿಕೊಳ್ಳುವಂಥದ್ದು ಅಥವಾ ಅಸ್ತಿತ್ವ ಇಲ್ಲದಂತೆ ಮಾಡಲಿಕ್ಕೆ ಒಂದಷ್ಟು ಪ್ರಯತ್ನಗಳು ಆಗಿದೆ ಅನ್ನುವಂಥದ್ದು, ಅಧಿಕಾರಕ್ಕೋಸ್ಕರ ಏನೋ ಬೇಕಾದ್ರೆ ಮಾತಾಡ್ತಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ರು. ಇದಕ್ಕೆ ಶೇಖರ್ ಅವರು ಏನೇ ಹೇಳ್ತಾರೆ, ಕಾಂಗ್ರೆಸ್ನಿಂದ ಬಹಳಷ್ಟು ವಿಚಾರಗಳನ್ನು ಕೂಡ ಮಂಡಿಸ್ತಾ ಇದ್ರು. ಮಂಡ್ಯದಲ್ಲಿ 7 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಅನ್ನು ಅವನತಿಯ ಹಂತವನ್ನು ತಲುಪಿದೆ. ಮಂಡ್ಯದಲ್ಲಿ JDS ಗೆ ಬಹಳಷ್ಟು ಜನರು ಬೆಂಬಲವನ್ನು ನೀಡಿದ್ದಾರೆ. ಅಲ್ಲಿ ನೇರವಾಗಿ ಸ್ಪರ್ಧೆ ಇರ್ತಾ ಇರುವಂತದ್ದು JDS ಮತ್ತೆ ಕಾಂಗ್ರೆಸ್ಗೆ. ಅಲ್ಲಿಯ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ, ಮೈತ್ರಿಯಿಂದ ಯಾರಿಗೆ ಲಾಭ ಆಗತ್ತೆ, ಯಾರಿಗೆ ನಷ್ಟ ಆಗತ್ತೆ, ಬಿಜೆಪಿಗೆ ಲಾಭ ಆಗ್ಬಹುದಾ ಅನ್ನುವಂತ ಮಾತುಗಳು ಕೂಡ ಆಡ್ತಾರೆ. ನೋಡೋಣ. ಶೇಖರ್ ಅವರೇ, ಇದಕ್ಕೇನಂತೀರಾ? ಈಗಾಗಲೇ ಬಹಳಷ್ಟು ಕೌಂಟರ್ ಅನ್ನು ಕೂಡ ಮಾಡಿದ್ರು ಅವರು. ಈಗ ಅವರು ಹೇಳಿದ್ರು, ನಮ್ಮ ರಾಜ್ಯದಲ್ಲಿ 5 ವರ್ಷದಲ್ಲಿ ಸ್ವಚ್ಛ ಆಡಳಿತ ಕೊಟ್ಟಿದ್ದೇವೆ, ರೈತರಿಗೆ ಒಳ್ಳೆ ಕೊಟ್ಟಿದ್ದೇವೆ. ರೈತರಿಗೆ ಕೊಟ್ಟದ್ದು ಗುಂಡಿನ ಬಾಣ, ಬೀಜ ಕೇಳಿದಾಗ ಹೊಟ್ಟದ್ದು ಗುಂಡಿನ ಬಾಣ, ಅದನ್ನು ಅವರು ಮರ್ತಿದ್ದಾರೆ. ಆದ್ರೆ ಹೇಳುದು ರೈತ UPA ಕರುಣಿಸಿದ್ದು 70,000 ಕೋಟಿ ಈ ಬಡವರಿಗೆ ಮುಕ್ತಿಯನ್ನು ಗಳಿಸಿದ್ದು. ನಮ್ಮ ಇದೇ ಬಡವರನ್ನು ಮುಕ್ತಿ ಮಾಡಿದ್ದು, ಬಡತನವನ್ನು ಪೋಷಣೆ ಮಾಡಿದ್ದು, ಬಡತನ ಪೋಷಣೆ ಮಾಡಿದಲ್ಲ, ಅವರಿಗೆ ಅನುದಾನ ಕೊಟ್ಟದ್ದು. ನೀವು ಹೇಳುವಂತ ರೀತಿ ಬೇರೆ, ನೀವು ಎಲ್ಲ ಮಾಡಿದ್ದು ಚಾಣಾಕ್ಷತನ, ನಾವೆಲ್ಲ ಮಾಡಿದ್ರೆ ಮುಕ್ತಿ. ನಿಮ್ಮಲ್ಲಿ ಮಾತಾಡ್ಬೇಕಾದ್ರೆ ನಿಮ್ಮಂತ ನಮ್ಗೆ ಮಾತಾಡ್ಲಿಕ್ಕೆ 70,000 ಕೋಟಿ ಲೋನ್ ಮನ್ನಾ ಮಾಡಿದ್ದು UPA ಸರ್ಕಾರ. ಅದೇ UPA ಸರ್ಕಾರ ಮಾಡಿದ್ರೆ ಅದನ್ನು ಗೊತ್ತಾಗ್ಲಿಕ್ಕೆ ಬಡವರಿಗೆ ಮಾತ್ರ ಗೊತ್ತಾಗೋದು, ಹೊಟ್ಟೆ ನೋವಿದ್ದವರಿಗೆ ಮಾತ್ರ ನೋವು ಗೊತ್ತಾಗೋದು, ನಿಮಗೆ ಗೊತ್ತಾಗೋದು. ಗೊತ್ತಾಗಿ ಮೊನ್ನೆ ಮನೆ ಕಳಿಸಿದ್ವಿ. ಪರವಾಗಿಲ್ಲ, ನೋಡಿ ನಾನು ಪ್ಲೀಸ್ ನಾನು ಮಾತಾಡ್ಬೋದಿತ್ತು, ನಾನು ಮಾತಾಡಲಿಲ್ಲ. 70,000 ಕೋಟಿ ಮನ್ನಾ ಮಾಡುದು ಈ UPA ಸರ್ಕಾರ. ಅಷ್ಟು ಮಾತ್ರ ನಮ್ಮ ಮೊನ್ನೆ ಸಿದ್ದರಾಮಯ್ಯ ಅವರ ಸರ್ಕಾರ ವಿದೌಟ್ ಮ್ಯಾನಿಫೆಸ್ಟೋ 8,656 ಕೋಟಿಯನ್ನ ಬಡವರ ಸಾಲವನ್ನು, ರೈತರ ಸಾಲವನ್ನು ಮನ್ನಾ ಮಾಡಿದ್ದೇವೆ.
ಆದ್ರೆ ನಾವು ಕೇಂದ್ರ ಸರ್ಕಾರವನ್ನು ಕೇಳಿದಾಗ ಅವರು ಹೇಳಿದ್ ಗೊತ್ತೇನು, ನಮ್ಮಲ್ಲಿ ಪ್ರಿಂಟಿಂಗ್ ಮ್ಯಾಚಿನ್ ಇಲ್ಲ ಅಂತ. ಇದು ರೈತಪರ ಸರ್ಕಾರ, ಇದು ಇವರು ಅರ್ಥ ಮಾಡ್ಕೊಳ್ಬೇಕು. ಇದು ರೈತಪರ ಸರ್ಕಾರ, ಆದ್ದರಿಂದ ಇವರು ಹೇಳುವುದು ಎಲ್ಲ ಸುಳ್ಳು. ಇನ್ನು ರಾಜ್ಯ ಸರ್ಕಾರದ ಬಗ್ಗೆ ಹೇಳಿದ್ರು, ನಮ್ಮಲ್ಲಿ ಆಡಳಿತ ಮಾಡುವ ಸ್ವಚ್ಛ ಇತ್ತು ಅಂತ. 13 ಮಂದಿಯನ್ನು ಮೊನ್ನೆ ಈ ರಾಜ್ಯ ಸರ್ಕಾರ ಚುನಾವಣೆ ಕರೆಸಿ ಟಿಕೆಟ್ 8 ಮಂದಿಗೆ ಕೊಟ್ಟಿದ್ದಾರೆ. ಅದಕ್ಕೆ 800 ಕೋಟಿ ಆಮಿಷವನ್ನು ರೆಡ್ಡಿ ಅವರು ಕೊಟ್ಟಿದ್ದಾರೆ ಅಂತ ಇದು ಮಾತು ಉಂಟು. ಇಂಥ ಭ್ರಷ್ಟಾಚಾರವುಳ್ಳಂತ ಸರ್ಕಾರ ಇಂದು ಅದು ಅಸ್ತಿತ್ವ ಬರ್ತಿತ್ತು. ಏನಾಗ್ತಿತ್ತು ಜನತೆ ಅಂದು ಎಂದು ಬಳ್ಳಾರಿಯನ್ನು ಲೂಟಿ ಹೊಡೆದಾಗನೇ ಇಡೀ ರಾಜ್ಯವನ್ನು ಕೊಳ್ಳೆ ಹೊಡೆದಿದ್ರು. ಅದಕ್ಕಾಗಿ ಪ್ರಜ್ಞಾವಂತ ಜನರು ಅವರನ್ನು ತಿರಸ್ಕರಿಸಿದ್ದು ಎಂಬುದನ್ನು ನಾವು ಮನಗಾಣಬೇಕು. ಇನ್ನು 104 ಸೀಟಲ್ಲಿ ಇವರಿಗೆ ಅಧಿಕಾರ ಮಾಡ್ಲಿಕ್ಕೆ ಆಗ್ತದಾ? ಹೌ ದೇ ಫಾರ್ಮ್ ದ ಗವರ್ಮೆಂಟ್? ಇಟ್ ಇಸ್ ಅ ಮೇಜರ್ ಪಾರ್ಟಿ ಬಟ್ ಇಟ್ ಇಸ್ ನಾಟ್ ಅ ಮೆಜಾರಿಟಿ ಪಾರ್ಟಿ. ದಟ್ ಶುಡ್ ದೇ ಅಂಡರ್ಸ್ಟ್ಯಾಂಡ್. ಹೌ ದೇ ಗೆಟ್ ದ ಮೆಜಾರಿಟಿ? ಅಂದ್ರೆ ಇವ್ರದ್ದೇನ್ ಅರ್ಥ? ಕಾಂಗ್ರೆಸ್ ಅವರು ಇವಾಗ ಬಹುಮತ ಮನೆ ಹಾಕ್ಬೇಕಂತಲ್ಲ ಅಲ್ಲ. ಅಂದ್ರೆ ಇವರು ಏನ್ ಮಾಡ್ತಾರೆ, ಇವರು ಚುನಾವಣೆ ಸೋಲಾಗುತ್ತೆ ಅಂತ ಗೊತ್ತಾದಾಗ ದೇವೇಗೌಡರನ್ನು ಹೊಗಳಿಕೆ ಶುರು ಮಾಡಿದ್ರು. ಆಗ ದೇವೇಗೌಡರು ಅವರ ನೆನಪಾಯಿತು. ಈಗ ನಾವು ಗೆದ್ದದ್ದಕ್ಕೆ ಇವರಿಗೆ ಚಿಂತೆ ಶುರುವಾಗಿದೆ. ನಾವು ಗೆದ್ದದ್ದು ಹೇಗೆ? ಇನ್ನು ಗೆಲ್ಲಿಲ್ಲ, ಬುಧವಾರ ನಾವು ಗೆಲ್ಲದೆ ಇದ್ದಿದ್ರೆ ಇವರು ಮೊನ್ನೆ ಗೆಲ್ಬೇಕಿತ್ತು. 104 ಮೆಜಾರಿಟಿ ಬರಬೇಕಿತ್ತು. ಆದ್ದರಿಂದ there is no option. It will come. ಸಮಯದ ಅವಕಾಶ ಕಡಿಮೆ ಇತ್ತು. ಆದೇಶ ಮಾಡಿತ್ತು. ಬಿಜೆಪಿ ಸ್ವಲ್ಪ ಇರುಸುಮುರುಸು ಆಯ್ತು. ಆ ಸಂದರ್ಭದಲ್ಲಿ ಸಮಯದ ಅಭಾವ ಇತ್ತು. ಬುಧವಾರದವರೆಗೆ ಇದೆ. ಬುಧವಾರ ವಿಶ್ವಾಸಮತ ಮಂಡನೆ ಮಾಡುವಾಗ ಎಡವಟ್ಟು ಆಗ್ಬಹುದು. ಇನ್ನು ಅದು ವಿಷಯ ಬೇರೆ. ನೋಡಿ, ನಮ್ಮದು ನಮ್ಮ ಯಡಿಯೂರಪ್ಪನವರು 7 ದಿವಸದ ಅವಕಾಶವನ್ನು ಕೇಳಿದ್ದು. ಗವರ್ನರ್ 15 ದಿವಸ ಕೊಟ್ಟಿದ್ರು. ಯಾಕೆ ಹೇಳಿ? ಇಲ್ಲಿ ಕುದುರೆ ವ್ಯಾಪಾರ 5 ವರ್ಷನೇ ಕೊಡ್ಬೋದಿತ್ತು, 5 ವರ್ಷನೇ ಕೊಡ್ಬೋದಿತ್ತು. ಯಾಕೆ ಬಿಟ್ಟದ್ದು? ನಮಗೆ ಅಷ್ಟು ಅವಕಾಶ ನಾವು ಕೇಳಲಿಲ್ಲ. ನಾವು ಬುಧವಾರ ದಿವಸ ಮೆಜಾರಿಟಿ ಪ್ರೂವ್ ಮಾಡ್ತೇವೆ ಅಂತ ಹೇಳಿದ್ವಿ. ಬಟ್ ಯುವರ್ ಇಂಟೆನ್ಷನ್ 15 days ಫಾರ್ ಹಾರ್ಸ್ ರೈಡಿಂಗ್. ಡಿಕೆಶಿ ಅವರದ್ದೇ ಮೇಲ್ಗೈ ಇಲ್ಲಿ ಇರುವಂತದ್ದು. ಡಿಕೆಶಿ ಅವರಲ್ಲ ಅಂದ್ರೆ ಈಗ ಕಾಂಗ್ರೆಸ್ನ ಅರ್ಧಕ್ಕೆ ಅರ್ಧ ಒಂದಷ್ಟು ಜನರು ಕೂಡ ಬಿಜೆಪಿಗೆ ಸೇರ್ತಾ ಇದ್ರ. ನಾನು ಡಿಕೆಶಿ ಅವರನ್ನು ಅಭಿನಂದಿಸ್ತೇನೆ. ಈಸ್ ಅ ಟ್ರಬಲ್ ಶೂಟರ್. is a powerful politician. We are proud of him. Yes. ಅದೇ ಮೊಬೈಲ್ ಎಲ್ಲವನ್ನು ಕಿತ್ತುಕೊಂಡು ಅದನ್ನು ಉಳಿದವರು ಮಾಡಿದ್ರೆ ಅಭಿಯುಕ್ತಿ ಸಹ. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಮಾಡಿದ್ದೇವೆ, ನಿಮ್ಮ ಪಾರ್ಟಿಯವರು ನಮ್ಮ ಇಂಡಲ್ಜ್ ಆಗಿಲ್ಲ. ನಾನು ಅದನ್ನೇ ಹೇಳ್ತಾ ಇರುವಂತದ್ದು. ನೀವು ಮಾಡ್ತಾ ಇರೋದು ನಿಮ್ಮ ಪಾರ್ಟಿಯ ಕಾರ್ಯಕರ್ತರನ್ನು ಅಲ್ಲ, ನಿಮ್ಮ ಪಾರ್ಟಿಯನ್ನ ಆಯ್ಕೆ ಆಗಿರುವಂತಹ ಜನಪ್ರತಿನಿಧಿಗಳನ್ನ. ಅವರು ಶಾಸಕರು ಕೇವಲ ಕಾಂಗ್ರೆಸ್ಸಿನವರಿಗೆ ಅಲ್ಲ. ಈ ಅಂದ್ರೆ ಆ ಕ್ಷೇತ್ರ ಒಂದು ನಿಮಿಷ ಆ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರ ಜನಪ್ರತಿನಿಧಿ ಅವರು. ಇವತ್ತು ಜನಪ್ರತಿನಿಧಿಗಳ ಮೇಲೆ ಅವರದೇ ಪಕ್ಷದ ಶಾಸಕರ ಮೇಲೆ ಅವರಿಗೆ ವಿಶ್ವಾಸ ಇಲ್ಲದಿರುವಂತಹದ್ದು ಮತ್ತು ಅವರಿಗೆ ರಕ್ಷಣೆ ಕೊಡುವಂತಹ ಕೆಲಸ ಕಾರ್ಯಗಳು ಇವತ್ತು ಮಾಡ್ತಾ ಇರಬೇಕಾದ್ರೆ ಜನಸಾಮಾನ್ಯರ ಸ್ಥಿತಿ ಏನು ಅಂತ ಹೇಳಿ. ಯಾಕಂದ್ರೆ ಅವರದೇ ಹೆಂಡತಿ ಮಕ್ಕಳೊಂದಿಗೆ ಅವ್ರಿಗೆ ಮಾತಾಡ್ಲಿಕ್ಕಿಲ್ಲ, ಅವರು ಮೊಬೈಲ್ನೊಂದಿಗೆ ಕಾಂಟ್ಯಾಕ್ಟ್ ಮಾಡೋ ಹಾಗಿಲ್ಲ. ಈ ರೀತಿಯಲ್ಲಿ ಅವರನ್ನು ಗೃಹ ಬಂಧನದಲ್ಲಿ ಇರಿಸುವಂತಹದ್ದು ಮೊದಲನೇದಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಅಂತೇಳಿ ನನ್ನ ಅಭಿಪ್ರಾಯ. ಅದೇ ರೀತಿಯಲ್ಲಿ ಅವರು ಮತ್ತೊಂದು ಮಾತುಗಳನ್ನು ಹೇಳಿದ್ರು. 104 ಸ್ಥಾನಗಳನ್ನು ಪಡ್ಕೊಂಡು ನಮಗೆ ಖಂಡಿತವಾಗಿ ಅಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ರು. ಅವರಿಗೆ ನೆನಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ PVS ನರಸಿಂಹರಾವ್ ಸರ್ಕಾರ ಇರಬಹುದು, ಅಥವಾ ಅದಕ್ಕಿಂತ ಹಿಂದೆ ಚಂದ್ರಶೇಖರ್ ಅವರ ಸರ್ಕಾರ ಇರಬಹುದು. ಇವರು ಬಹುಮತದಿಂದ ಆಯ್ಕೆ ಆಗಿರುವಂತಹ ಸರ್ಕಾರಗಳು ಅಲ್ಲ. ಅತಿ ಹೆಚ್ಚಿನ ಮತಗಳನ್ನು ಪಡ್ಕೊಂಡಿರುವಂಥ ಸರ್ಕಾರಗಳು, ಜನತೆಯ ಭಾವನೆಗಳಿಗೆ ಗೌರವ ಕೊಟ್ಟು ಆಗಿರುವಂಥ ಸರ್ಕಾರಗಳು. ಆದ್ರಿಂದ ಇವತ್ತು ಏನು ನೀವು ಮಾಡ್ತಾ ಇದ್ದೀರಿ, ಈ ರೀತಿಯ ಗುಮ್ಮವನ್ನು ಜನತೆಯ ಮುಂದಿರಿಸಿಕೊಂಡು, ಖಂಡಿತವಾಗಿ ಇದು ಸಾಧು ಅಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಅಲ್ಲ ಸತೀಶ್ ಪ್ರಭು ಅವರು, ಇವರಿಗೆ ನಿಮ್ಗೆ ಎಲ್ಲಾದ್ರೂ ಚಾನ್ಸ್ ಕೊಡ್ತಿದ್ರೆ ಇವರ ಅವನತಿ ಇವರೇ ಗುಂಡಿ ತೊಡ್ಕೊಂಡು ಇವರೇ ಕೂತಾಗೆ ಆಗತ್ತೆ ಅನ್ನುವಂಥದ್ದು ಒಂದೆಲ್ಲ ಥಿಂಕಿಂಗ್ ಇತ್ತು ಕಾಂಗ್ರೆಸ್ನವರಿಗೆ. ಸದಾಯಗತ ಈ ಬಾರಿ ಬಿಜೆಪಿಗೆ ಅಧಿಕಾರ ಬರಬಾರ್ದು ಅನ್ನುವಂತ ಪ್ರಯತ್ನದಲ್ಲಿ ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಹಿಂದೆ ಯಾರ್ಯಾರು ಇದ್ದಾರೆ, ಇವತ್ತು ಮೋದಿ ವಿರೋಧಿ ಯಾರೆಲ್ಲ ಇದ್ದಾರೆ, ಮಾಯಾವತಿ ಇರ್ಬೋದು, ಅಥವಾ ಮಮತಾ ಬ್ಯಾನರ್ಜಿ ಇರ್ಬೋದು, ಕೇಜ್ರಿವಾಲ್ ಇರ್ಬೋದು, ಲಾಲು ಇರ್ಬೋದು, ಇವರೆಲ್ಲರೂ ಒಗ್ಗೂಡಿ
ನಾನು ಯಾವುದೇ ಕಾರಣಕ್ಕೋಸ್ಕರ ಮೋದಿಯನ್ನು ಎದುರಿಸಬೇಕು, ಅದಕ್ಕೋಸ್ಕರ ಪ್ರತಿಯೊಂದು ಅಸ್ತ್ರವನ್ನು ಉಪಯೋಗಿಸುವಂಥ ಅನೇಕ ಸಂದರ್ಭಗಳನ್ನು ನಾವು ಕಂಡಿದ್ದೀವಿ. ಮತ್ತು ಕಾಂಗ್ರೆಸ್ ಕೂಡ ಯಾವಾಗ ತನಗೆ ಪೂರಕವಾಗಿ ಬರ್ತದೆ ಆವಾಗ ಅದನ್ನು ಹೊಗಳುವಂಥದ್ದು, ಯಾವಾಗ ತನಗೆ ವಿರುದ್ಧವಾಗಿ ಬರ್ತದೆ ಅದನ್ನು ತೆಗೊಳ್ಳುವಂಥದ್ದು. ನಾವು ಸೋತ್ರೆ EVM ಮಿಷನ್ಗಳ ತಪ್ಪು, ನಾವು ಗೆದ್ರೆ EVM ಮಿಷನ್ ಕಾರಣ ಅಲ್ಲ. ನಾವು ಸೋತ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಿನ ಮೇಲೆ ಕೂಡ ಆರೋಪವನ್ನು ಮಾಡುವಂಥ ದೀಪಕ್ ಮೆಹ್ತಾ ಅವರ ಮೇಲೆ ಇವತ್ತು ಅವರನ್ನು ಹೊಗಳುವಂಥ ಕೆಲಸ ಕಾರ್ಯಗಳು. ಈ ರೀತಿಯಲ್ಲಿ ಪ್ರತಿಯೊಂದು ಸಂದರ್ಭಗಳಲ್ಲೂ ಕೂಡ ನಮಗೆ ಪೂರಕವಾಗಿ ಬಂದ್ರೆ ಅದನ್ನು ಹೊಗಳುವಂಥದ್ದು, ಇಲ್ಲಾಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಟಾರ್ಗೆಟ್ ಮಾಡುವಂಥದ್ದು. ತನ್ಮೂಲಕ ಜನತೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಮತ್ತು ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡದಾಗಿ ಇರತಕ್ಕಂಥ ಒಂದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವ್ಯವಸ್ಥೆಯ ಬೆರಳು ಮಾಡುವಂತಹ ಆ ಒಂದು ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷ ಮಾಡುವಂತ ಕೆಲಸ ಕಾರ್ಯಗಳು ಒಪ್ಕೊಳ್ಳೋಣ. ಒಂದು ಕಡೆಯಲ್ಲಿ ಈಗಾಗಲೇ ಕಾಂಗ್ರೆಸ್ಗೆ ಬಿ ಟೀಮ್ ಅಥವಾ ಪ್ರಾದೇಶಿಕ ಪಕ್ಷವಾಗಿ JDS ಸಾಥ್ ಕೊಡ್ತಾ ಇದೆ. ಆದ್ರೆ ಬಿಜೆಪಿಗೂ ಮುಂದಿನ ದಿನಗಳಲ್ಲಿ ಎಲ್ಲೋ ಪ್ರಾದೇಶಿಕ ಪಕ್ಷಗಳ ಅನಿವಾರ್ಯತೆ ಇದೆ ಅಥವಾ ಆ ಅಜೆಂಡವನ್ನು ಇಟ್ಕೊಂಡಿರುವಂತಹ ಪಕ್ಷಗಳ ಪ್ರಾದೇಶಿಕ ಪಕ್ಷಗಳ ಅಜೆಂಡಗಳು ಬೇಕಾಗಿದೆ ಅನ್ನುವಂಥದ್ದು ಈಗ ಮನಗಂಡಂತೆ ಕಾಣ್ತಾ ಇಲ್ವಾ? ಎಲ್ಲೋ ಒಂದು ಕಡೆಯಲ್ಲಿ ಪಕ್ಷಗಳು ಬೆಳೀತಾವೆ, ಪ್ರಾದೇಶಿಕ ಪಕ್ಷಗಳನ್ನು ತುಳಿತಾ ಇದ್ರು. ಇದೇ ನಿಮಗೆ ಅವನತಿಗೆ ಕಾರಣ ಆಯ್ತಾ ಇವತ್ತಿಗೆ ಅಂತ? ಯಾವತ್ತೂ ಕೂಡ ಜನತೆಯ ಭಾವನೆಗಳಿಗೆ ಗೌರವವನ್ನು ಕೊಡುವಂತಹದ್ದು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಹಿಂದೆ ಕೂಡ ಆಡಳಿತವನ್ನು ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಕೂಡ ಈ ಹಿಂದೆಯೂ ಕೂಡ ಇವತ್ತು ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡಿರುವಂತಹದ್ದು ಕರ್ನಾಟಕದಲ್ಲಿ. ಈ ಹಿಂದೆ ಅನೇಕ ಗೋವಾದ ಅಥವಾ ಮಿಜೋರಂನ ಬಿಹಾರದ ಉದಾಹರಣೆ ಕೊಟ್ಟರು. ಅಲ್ಲಿ ಎಲ್ಲಿಯೂ ಕೂಡ ಆಡಳಿತದ ಅಲೆಗಳ ವಿರುದ್ಧವಾಗಿ ಆಗಿರುವಂತಹದ್ದು ಅಲ್ಲ. ಇಲ್ಲಿ ಕರ್ನಾಟಕದಲ್ಲಿಯೂ ಸಹ ಮೊನ್ನೆ ತಿರಸ್ಕಾರವನ್ನು ಸಂಪೂರ್ಣ ಮಾಡಿರುವಂತಹದ್ದು ಕಾಂಗ್ರೆಸ್ಸಿನ ದುರಾಡಳಿತದ ವಿರುದ್ಧ. ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂತ ಹೇಳಿದರೆ 15ಕ್ಕೂ ಹೆಚ್ಚಿನ ಶಾಸಕರುಗಳು ನೆಲಕಚ್ಚಿರುವಂತಹದ್ದು, ಸೋತಿರುವಂತಹದ್ದು. 3ಕ್ಕೂ ಹೆಚ್ಚಿನ ಮಾಜಿ ಸಚಿವರುಗಳು ಸೋತಿರುವಂತಹದ್ದು. ಬಹುತೇಕ ಕಾಂಗ್ರೆಸ್ಸಿನ ಘಟಾನುಘಟಿ ನಾಯಕರು ಸೋಲು ಕಂಡಿರುವಂತಹದ್ದು. ಯಾಕಂದ್ರೆ ಜನರ ಆಕ್ರೋಶಗಳು ಯಾವ ರೀತಿ ಇತ್ತು, ಆ ಜನತೆ ಆಕ್ರೋಶಗಳನ್ನು ಧಿಕ್ಕರಿಸಿ ಇವತ್ತು ಮಾಡ್ತಾ ಇರುವಂತಹದ್ದು. ಯಾಕಂತ ಹೇಳಿದ್ರೆ ಜನತಾದಳದ 38ಕ್ಕೆ 38 ಶಾಸಕರು ಗೆದ್ದಿರುವಂತಹದ್ದು ಕಾಂಗ್ರೆಸ್ಸಿನ ವಿರೋಧಿಯಾಗಿದ್ದುಕೊಂಡು. ನೀವೇ ಹೇಳಿದಾಗೆ ಮಂಡ್ಯದಲ್ಲಿರ್ಬೋದು ಅಥವಾ ಹಳೆ ಮೈಸೂರು ಭಾಗದಲ್ಲಿರ್ಬೋದು, ಇವೆಲ್ಲ ಕಡೆಗಳಲ್ಲೂ ಕೂಡ ಜನತಾದಳ ಗೆದ್ದಿರುವಂತಹದ್ದು ಕಾಂಗ್ರೆಸ್ಸಿನ ವಿರೋಧಿ ಅಲೆಯ ಆಧಾರದ ಮೇಲೆ. ಆದ್ರಿಂದ ಜನತೆಯ ಭಾವನೆಗಳಿಗೆ ಧಿಕ್ಕರಿಸಿಕೊಂಡು, ಯಾಕಂತೇಳಿ ನೀವು ಚುನಾವಣಾ ಪೂರ್ವ ಮೈತ್ರಿ ಮಾಡಿದ್ರೆ ನಮ್ದೇನು ಅಬ್ಜೆಕ್ಷನ್ ಇರಲಿಲ್ಲ ಮತ್ತು ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿರುವಂತಹ ಅವಕಾಶಗಳು ಅದು. ಆದ್ರಿಂದ ಚುನಾವಣಾ ಪೂರ್ವದಲ್ಲಿ ನೀವು ಪರಸ್ಪರ ಹೊಡೆದಾಡಿಕೊಂಡ್ರಿ. ಇವತ್ತು 5ಕ್ಕೆ 5 ವರ್ಷಗಳು ಕುಮಾರಸ್ವಾಮಿಯವರು ವಿಧಾನಸಭೆಯ ಒಳಗೂ ಹೊರಗೂ ಪ್ರತಿಭಟನೆಗಳನ್ನು ಮಾಡಿದ್ದು, ಹೋರಾಟಗಳನ್ನು ಮಾಡಿದ್ದು ಸಿದ್ದರಾಮಯ್ಯರ ವಿರುದ್ಧವಾಗಿ, ಕಾಂಗ್ರೆಸ್ಸಿನ ಆಡಳಿತ ಯಂತ್ರದ ವಿರುದ್ಧವಾಗಿ. ಆದರೆ ಅದೇ ಸಿದ್ದರಾಮಯ್ಯರು CLP ನಾಯಕ ಆಗಿರತಕ್ಕಂತಹ ಸರ್ಕಾರಕ್ಕೆ ನೀವು ಮುಖ್ಯಸ್ಥರಾಗ್ತಾ ಇದ್ದೀರಿ. ಅಥವಾ ನೀವು ಕಾಂಗ್ರೆಸ್ಸಿನ ಪ್ರತಿಯೊಂದು ಸಚಿವರನ್ನ, ಭ್ರಷ್ಟ ಸಚಿವರನ್ನು ನೀವು ಟಾರ್ಗೆಟ್ ಮಾಡಿಕೊಂಡು ಹೋರಾಟಗಳನ್ನು ಸಂಘಟಿಸಿರಿ, ಜನರ ಬೆಂಬಲವನ್ನು ಗಳಿಸುವ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ. ಇವತ್ತು ಅದೇ ಭ್ರಷ್ಟ ಸಚಿವರನ್ನು ನಿಮ್ಮ ಸಂಪುಟದಲ್ಲಿ ನೀವು ಸೇರಿಸುವಂಥ ಅನಿವಾರ್ಯತೆ ನಿಮಗೆ ಬಂದಿದೆ. ಆದರೆ ನಾನು ಹೇಳ್ತಾ ಇರೋದೇನೆಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ ತನಗೆ ಬೇಕಾದಾಗ ಅದನ್ನು ತಿರುಚುವ ಬದಲಾಗಿ ಅದಕ್ಕೆ ಗೌರವ ಕೊಡುವ ಕೆಲಸ ಕಾರ್ಯಗಳನ್ನು ಮಾಡಿ. ಯಾಕಂದರೆ ಸನ್ಮಾನ್ಯ BS ಯಡಿಯೂರಪ್ಪನವರು 104 ಕ್ಷೇತ್ರಗಳನ್ನು ನಾವು ಗೆದ್ದ ನಂತರ ನಮಗೆ ಕೇವಲ 7 ಕ್ಷೇತ್ರಗಳ ಅಗತ್ಯ ಇತ್ತು. ನಾವು ಯಾವುದೇ ರೀತಿಯ ಅಪ್ರಜಾಸ್ವಾಮ್ಯ ರೀತಿಯಲ್ಲಿ ಪಡ್ಕೊಳ್ಳುವ ಸಾಧ್ಯತೆಗಳಿದ್ದರೆ ಅದು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡುವ ರೀತಿಯಲ್ಲಿ ಇವತ್ತು ಯಡಿಯೂರಪ್ಪನವರ ಮಾತುಗಳನ್ನು ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಅಲ್ಲ, ಒಪ್ಕೊಳ್ಳೋಣ, 2 ಪಕ್ಷೇತರ ಕೂಡ ಆಯಿತು, ಅವರನ್ನು ಕೂಡ ಸೆಳೆಯುವಲ್ಲಿ ವಿಫಲರಾದ್ರ ಬಿಜೆಪಿ ಅವರು. ಯಾಕೆ ಅಲ್ಲಿ ಸೆಳೆಯುವಂತ ಪ್ರಶ್ನೆ ಬರುವುದಿಲ್ಲ? ಯಾಕಂತ ಹೇಳಿದ್ರೆ ಈ ರೀತಿಯ ತಪ್ಪು ಅಭಿಪ್ರಾಯ ಜನತೆ ಮುಂಬಿರಿಸ, ಯಾಕಂತ ಹೇಳಿದ್ರೆ ತಮ್ಮ ತಪ್ಪುಗಳನ್ನು ಮರೆಮಾಚಲಿಕ್ಕೆ ಬಿಜೆಪಿಯ ಮೇಲೆ ಗೂಬೆಕರಿಸುವಂತ ಕೆಲಸ ಕಾರ್ಯಗಳನ್ನ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಈ ರೀತಿಯ ಕೆಲಸ ಕಾರ್ಯಗಳಲ್ಲಿ ವಿಶ್ವಾಸವನ್ನು ಇರಿಸಿಕೊಂಡಿಲ್ಲ. ಇವತ್ತು ಹೇಳುವಾಗ ಹೇಳಿದ್ರು ರಾಜ್ಯಪಾಲರ ಮೇಲೆ ಗೂಬೆಯನ್ನು ಕಿರಿಸ. ಯಾಕೆ ಸರ್ಕಾರಿಯ ವರದಿಯ ಪ್ರಕಾರ 27 ದಿನಗಳ ಕಾಲಾವಕಾಶವನ್ನ ರಾಜ್ಯಪಾಲರು ಕೊಡಬಹುದು. ಅವರು ಕೊಟ್ಟಿರುವಂತಹ 15 ದಿವಸಗಳು, 15 ದಿವಸ 15 ದಿವಸ ಏನಿದೆ ಇದು 27 ದಿವಸಕ್ಕಿಂತ ಕಡಿಮೆ ಅಂತೇಳಿ ನಂಗೆ ಗೊತ್ತಿದೆ. ಇವತ್ತು ಕುಮಾರಸ್ವಾಮಿಯವರಿಗೂ ಕೂಡ ಅದೇ ರಾಜ್ಯಪಾಲರು ಕೊಟ್ಟಿರುವಂತಹದ್ದು 15 ದಿನಗಳ ಅವಧಿ. ಅವರಿಗೇನು 1-2 ದಿವಸಗಳೇ ಮಾಡಿ ಅಂತೇಳಿ ಹೇಳಿಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತನಗೆ ಬೇಕಾದಂತೆ ತಿರುಚಿಕೊಡುವಂಥದ್ದು, ತನಗೆ ಬೇಕಾದಂತೆ ಟೀಕೆಯನ್ನು ಮಾಡುವಂತಹದ್ದು ಕೆಲಸ ಕಾರ್ಯಗಳನ್ನು ಏನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ, ಇದನ್ನು ಪ್ರಜ್ಞಾವಂತ ಮತದಾರರು ಗಮನಿಸ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇರುವಂತದ್ದು. ಶೇಖರ್ ಅವರೇ, ಏನಂತೀರಿ ಇದಕ್ಕೆ? ನೋಡಿ, ಅವರು ಅವರಿಗೆ 15 ದಿವಸ ಕೊಟ್ರೆ ಹೆಚ್ಚಾಗಿತ್ತು, ನಿಮ್ಗೆ ಕೊಟ್ರೆ ಅದು ನಾವೇನು ಮಾತಾಡಿಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಮಗೆ ಇದೆ, ಅವರಿಗೆಲ್ಲ ಅಂತ ಹೇಳಿದ್ರೆ ಇದು ಹೇಗೆ ಗೊತ್ತುಂಟಾ? ಕಾಂಗ್ರೆಸ್ನವರ CBI 10 ಮಂದಿಗೆ ಮಾಡಿದ್ರೆ ಒಂದು ಮಂದಿಗೆ CBI ಇದು ಬಿಜೆಪಿ ಮಾಡುವಂಥದ್ದು ಕಣ್ಣೆರಚುವಂತಹ ತಂತ್ರ. ಈಗ ಕಣ್ಣೊರೆಸುವಂತಹ ತಂತ್ರ. ಈಗ ನಮಗೆ 15 ದಿವಸ ಕೊಟ್ಟದ್ದು ಯಾಕೆ ಹೇಳಿ?
ಬಿಜೆಪಿ 15 ದಿವಸ ಕೊಟ್ಟಾಗಿದೆ, ನಮಗೆ ಬೇಡ ಅಷ್ಟು. ಅದನ್ನು ಸರಿದೂಗಿಸಿ 2 ದಿವಸ ಮಾಡ್ಬೋದಿತ್ತು, ನಾವು ಬುಧವಾರ ದಿವಸ ಮಾಡ್ತೇವೆ ಆಯ್ತದಲ್ಲ. ಆದ್ರೆ ಅದನ್ನು ಸರಿದೂಗಿಸಲಿಕ್ಕೋಸ್ಕರ ಅಪವಾದ ಭೀತಿಯಿಂದ ಅದನ್ನು ನಿವಾರಣೆ ಮಾಡಿಸ್ಕೊ. ನಿಮ್ಮದಕ್ಕ ಎಲುಬುಂಟು, ನಮ್ಮದಲ್ಲಿ ಎಲುಬು ಇಲ್ಲ. ನಿಮಗೆ 15 ದಿವಸ ಕೊಟ್ಟದ್ದು, ಅದಕ್ಕೆ ನಮಗೆ ಕೊಟ್ಟದ್ದು. ನಾವು ಕೇಳಲಿಲ್ಲ, ಟೀಕೆ ಮಾಡೋದಿಲ್ಲ, ನಮ್ಗೆ ಸರಿ ಇಲ್ಲ ಹೇಳಿದ್ರೆ ಟೀಕೆ ಮಾಡೋದಿಲ್ಲ. ಟೀಕೆ ನೀವು ಮಾಡಿದ್ ನಾವಲ್ಲ. 7 ದಿವಸ ಯಡಿಯೂರಪ್ಪನವರು ಕೇಳಿದ್ದು, ಅವರು ಕೊಟ್ಟದ್ದು 15 ದಿವಸ. ಯಾಕೆ ಕೊಟ್ಟದ್ದು? 15 ದಿವಸ ನಾವು ಕೇಳಿಲ್ಲ, ನೀವು ಕೇಳಿಲ್ಲ. ಅದ್ರಲ್ಲಿ ಅವಕಾಶ ಇದೆ. ಯಾಕಂದ್ರೆ ನೀವು ಅದನ್ನೇ ನಿಮ್ಗೆ ಬೇಕಾದಾಗ ಇವಿಎಂ ಬಗ್ಗೆ ಮಾತಾಡ್ತೀರಾ. ಯಾಕೆ ಇವಿಎಂ ಬಗ್ಗೆ ನೀವು ಅದನ್ನು ಮಾತಾಡ್ಬೇಕಾದ್ರೆ ಅದು ಎಲ್ಲವನ್ನು ಹೇಳ್ಬೋದಲ್ಲ. ನಾವು ಇವಿಎಂ ಬಗ್ಗೆ ಮಾತಾಡ್ತೇವಲ್ಲ, ನಿಮ್ಗೆ ಧೈರ್ಯ ಇದ್ರೆ ನೀವು ಇವಿಎಂ ಅನ್ನು ಬ್ಯಾಲೆಟ್ ಪೇಪರ್ ಅಲ್ಲಿ ಚುನಾವಣೆ ಎದುರಿಸಿ. ಅಲ್ಲ, ನಾನು ಅದನ್ನೇ ಹೇಳ್ತಾ ಇರುವಂತದ್ದು. ನೀವು ಹಿಮ್ಮುಖವಾಗಿ ಚಲಿಸಿದ್ರೆ, ಯಾಕಂದ್ರೆ ನಿಮ್ಗೆ ಪೂರಕವಾಗಿ ಹಿಮ್ಮುಖವಾಗಿ ನೀವು ಚಲನೆಗಳನ್ನ ಮಾಡ್ತಾ ಇದ್ರಿ. ಯಾಕಂದ್ರೆ ಇವಿಎಂ ಮಿಷನ್ ಗಳನ್ನ ಫಸ್ಟ್ ಗೆ ಇಂಪ್ಲಿಮೆಂಟ್ ಮಾಡಿರುವಂತದ್ದು ನಾವಲ್ಲ. ಮತ್ತು ಯಾವ ವ್ಯವಸ್ಥೆಗಳಿದೆ ಅದನ್ನು ಆಧುನೀಕರಣಗೊಳಿಸುವಂತದ್ದು ಮಾತ್ರ ನಮ್ಮ ಪ್ರಕ್ರಿಯೆ. ಯಾಕಂತ ಹೇಳಿದ್ರೆ ಇವತ್ತು ಇವಿಎಂ ಮಿಷನ್ ಗಳು ಏನಿದೆ ತಪ್ಪುಗಳನ್ನು ಹೇಳಿದ್ರು, ಅದಕ್ಕೆ ಆ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ. ಯಾರಿಗೆ ಮತ ಚಲಾಯಿಸಲು ಗೊತ್ತಾಗುವಂತ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಮತ್ತು ನೀವು ಟೀಕೆಗಳನ್ನು ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಗೆ ಸುಧಾರಣೆಯಲ್ಲಿ, ಅಭಿವೃದ್ಧಿಯಲ್ಲಿ, ಪ್ರಗತಿಯಲ್ಲಿ ನಂಬಿಕೆ ಇಲ್ಲ. ಜನರನ್ನ ಮೂರ್ಖರನ್ನಾಗಿ ಮಾಡಿಕೊಂಡು, ಜನರನ್ನು ಅವಿದ್ಯಾವಂತರಾಗಿ ಮಾಡಿಕೊಂಡು ಅದರ ಲಾಭ ಪಡೆಯುವಂತ ಹುನ್ನಾರ ಮಾತ್ರ. ಯಾಕಂದ್ರೆ 1971ರಿಂದ ನೀವು ಬಡತನ ನಿರ್ಮೂಲನ ಬಗ್ಗೆ ಹೇಳಿದ್ರಿ. ಇವತ್ತು ಕೂಡ ಬಡತನ ನಿರ್ಮೂಲನ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗಲಿಲ್ಲ. ಅಲ್ಪಸಂಖ್ಯಾತರ ಹೆಸರಿನಲ್ಲಿರ್ಬೋದು, ದಲಿತರ ಹೆಸರಿನಲ್ಲಿರ್ಬೋದು, ಅಹಿಂದದ ಹೆಸರಿನಲ್ಲಿರ್ಬೋದು ಯೋಜನೆಗಳನ್ನು ರೂಪಣೆ ಮಾಡಿದ್ರಿ. ಆ ಹಣವನ್ನು ನುಂಗಿ ಹಾಕಿದ್ರಿ. ಯಾಕಂದ್ರೆ ಇವತ್ತಿದು ಕೂಡ ಸಾಲ ಮನ್ನಾದ ಬಗ್ಗೆ ಹೇಳಿದ್ರು. ಇವತ್ತಿಗೂ ಕೂಡ ಯಾವುದೇ ರೈತನಿಗೂ ಕೂಡ ಸಂಪೂರ್ಣ ಸಾಲ ಮನ್ನಾ ಆಗಿರುವಂತಹದ್ದು ನಮ್ಗೆ ಗೊತ್ತಾಗ್ಲಿಲ್ಲ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಯೋಜನೆಗಳು, ಹರೀಶ್ ಸಂತಾನ ಯೋಜನೆ ಇರ್ಬೋದು, ಬೇರೆ ಬೇರೆ ಯೋಜನೆಗಳಿರ್ಬೋದು, ಇವತ್ತು ಜನರಿಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಇವರದೇ ಮಾಜಿ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಕೇಂದ್ರ ಸರ್ಕಾರ, ರಾಜೀವ್ ಗಾಂಧಿ ಅವರು ಈ ಹಿಂದೆ ಹೇಳಿದ್ರು, 1 ರೂಪಾಯಿಯನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ರೆ ಜನರಿಗೆ ತಲುಪುವಂತದ್ದು 15 ಪೈಸೆ. ಖಂಡಿತವಾಗಿಯೂ ಹೌದು. ಎಲ್ಲಿಯವರೆಗೆ ಕಾಂಗ್ರೆಸ್ ಈಗ ದೇಶದಲ್ಲಿ ಅಸ್ತಿತ್ವದಲ್ಲಿ ಇದೆಯೋ ಅಲ್ಲಿಯವರೆಗೆ ಜನರಿಗೆ ತಲುಪುವಂತದ್ದು 15 ಪೈಸೆ. ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ನಾನು ಮಾತಾಡ್ತೇನೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸ್ಪಷ್ಟವಾಗಿ ಅದಕ್ಕೋಸ್ಕರ ಸಬ್ಸಿಡಿಯನ್ನು ಬ್ಯಾಂಕ್ ಅಕೌಂಟ್ ಮೂಲಕ ಜನರಿಗೆ ತಲುಪಿಸುವ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಇವರು ಕೇವಲ 15 ಪೈಸೆಯನ್ನು ಕೊಟ್ಟರೆ ನರೇಂದ್ರ ಮೋದಿ ಅವರು 100ಕ್ಕೆ 100 ರೂಪಾಯಿಯನ್ನು ಕೂಡ ಜನರಿಗೆ ಕೆಲಸ ಕಾರ್ಯಗಳು ಮಾಡ್ತಾ ಇರುವಂತಹದ್ದು ಇದುವರೆಗೆ ಮುಜುಗರ ಆಗಿರುವಂತಹದ್ದು. ಯಾಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ಭ್ರಷ್ಟಾಚಾರದ ಮುಖಾಂತರ ದಲಿತರ ಹೆಸರಿನಲ್ಲಿ, ಅಲ್ಪಸಂಖ್ಯಾತರ ಹೆಸರಿನಲ್ಲಿ, ಹಿಂದುಳಿದ ಹೆಸರಿನಲ್ಲಿ ಹಣ ನುಂಗಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಬೇರೆ ಬೇರೆ ಯೋಜನೆಗಳನ್ನು ರೂಪಣೆ ಮಾಡಿಕೊಂಡು ಅದರಿಂದ ನಾವು ಹಣ ನುಂಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸತ್ಯ ಅವರಿಗೆ ಮನವರಿಕೆ ಆಯಿತು. ಈ ರೀತಿಯ ಎಲ್ಲ ವಿರೋಧಿ ಶಕ್ತಿಗಳು ಒಗ್ಗೂಡುವಂಥ ಕೆಲಸ ಕಾರ್ಯಗಳು ಒಟ್ಟಾಯಿತು. ಯಾಕಂತ ಹೇಳಿದ್ರೆ ಕೇವಲ ಅಧಿಕಾರದ ಆಸೆಗಾಗಿ ತಮ್ಮ ಸತ್ತ ಸಿದ್ಧಾಂತ ಎಲ್ಲವನ್ನು ಬದಿಗಿರಿಸಿಕೊಂಡು ಕಾಮಾತುರಾಣಂ ನ ಲಜ್ಜಾ ನ ಭಯಂ ಅಂತೇಳಿ ಇದೆ. ಆದರೆ ಅಧಿಕಾರದ ಕಾಮವಾಂಛೆ ಇವರಲ್ಲಿ ಏನಿದೆ, ಇವರಿಗೆ ಲಜ್ಜೆ ಇಲ್ಲ, ಭೀತಿ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಈ ಹಿಂದಿನ ದಿನಗಳಂತೆ ಇವತ್ತು ಮತದಾರರು ಪ್ರಜ್ಞಾವಂತರಿದ್ದಾರೆ. ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಇರುವ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಸತ್ಯ ಅನ್ನುವಂಥದ್ದು ಇವತ್ತು ಪ್ರಜ್ಞಾವಂತ ಮತದಾರರಿಗೆ ಅರಿವಾಗ್ತಾ ಇದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೂಡ ಈ ಹಿಂದೆ ಏನು ಸರ್ಕಸ್ಗಳನ್ನು ಮಾಡಿದ್ರಿ, ಆ ಸರ್ಕಸ್ಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ ಜೊತೆ ಒಂದು ವಿರಾಮ ತಗೊಳ್ತೇನೆ, ಮತ್ತೆ ಬರ್ತೇನೆ. ಪುಟ್ಟ ವಿರಾಮ ಮತ್ತೆ ಕಾರ್ಯಕ್ರಮ ಮುಂದೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈತ್ರಿ ಸರ್ಕಸ್ ವಿಶೇಷ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದೆ. ಬಹಳಷ್ಟು ವಿಚಾರಗಳನ್ನು ಕೂಡ ಮಾತಾಡ್ತಿದ್ರು. ಸತೀಶ್ ಪ್ರಭು ಹಾಕಿನೇ ಶೇಖರ್ ಪೂಜಾರಿ ಅವರು ಕೂಡ ಮಾತಾಡ್ತಿದ್ರು. ಶೇಖರ್ ಅವರು ಹೇಳ್ತಾ ಇರುವಂತಹ ಮಾತುಗಳು ಏನು, ಯಾವ ರೀತಿಯಲ್ಲಿ ಆ ಒಂದು ಭ್ರಷ್ಟ ಸರ್ಕಾರವನ್ನು ಅಥವಾ ಯಾವುದೇ ಒಂದು ಸರ್ಕಾರವನ್ನು ಆಡಳಿತ ಮಾಡೋದ್ರಲ್ಲಿ ವಿಫಲ ಆಗತ್ತೆ ಅಥವಾ ಹೇಗೆ ವಿಫಲ ಮಾಡಬಹುದು ಅನ್ನುವಂತ ತಂತ್ರಗಾರಿಕೆ ಏನಾದ್ರೂ ಇದೆಯಾ? ಈ ಬಾರಿ ರಾಜ್ಯದ ಜನತೆಗೆ ಏನ್ ಗಿಫ್ಟ್ ಕೊಡ್ತಾರೆ ಇವರಿಬ್ರು ಸೇರ್ಕೊಂಡು ಎಲ್ಲವನ್ನು ವಿಚಾರವನ್ನು ಮಂಡಿಸೋಣ. ಏನಂತೀರಾ? ಬಿಫೋರ್ ದ್ಯಾಟ್, ಈಗ ನಮ್ಮ ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳಿದ್ರು. ನಾನು ಕೇಳುವಂತದ್ದು, ರೈತರು 13,500 ಮಂದಿ ರೈತರು ಸತ್ರು, ಏನು ಇವರಿಗೆ ಕೊಟ್ರು?
ಎಷ್ಟು ಅನುದಾನವನ್ನು ರೈತರಿಗೆ ಕೊಟ್ಟರು? ತಮಿಳುನಾಡಿನ ರೈತರು ದೆಹಲಿಯಲ್ಲಿ ಬಂದು ಮೂತ್ರ ಕುಡಿದು ಪ್ರತಿಭಟನೆ ಮಾಡಿದ್ರು. ನಮಗೆ ನೀವು ತಮಿಳುನಾಡಲ್ಲಿ ಇರುವಂತದ್ದು ಯಾವ ಸರ್ಕಾರ, ಕೇಂದ್ರದಲ್ಲಿ ಇರುವಂತದ್ದು ಯಾವ ಸರ್ಕಾರ, ಕರ್ನಾಟಕದಲ್ಲಿ ಇರುವಂತದ್ದು ಯಾವ ಸರ್ಕಾರ? ಯಾಕಂತ ಹೇಳಿದ್ರೆ ನೀವು ರೈತರ ಬಗ್ಗೆ ಹೇಳ್ಬೇಕಾದ್ರೆ ಕರ್ನಾಟಕದಲ್ಲಿ ಇವತ್ತು ಸಾಲ ಮನ್ನಾ ನೀವು ಎಷ್ಟು ಮಾಡಿದ್ದೀರಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟಾಗಿದೆ? ಯಾಕಂದ್ರೆ ತಮಿಳುನಾಡಿನ ಬಗ್ಗೆ ಹೇಳಿದ್ರೆ ನಾನು ಹೇಳ್ತಾ ಇರುವಂತದ್ದು ಇವತ್ತು ಪಂಜಾಬ್ನ ಇವರದೇ ಆಡಳಿತ ಇರುವಂತಹ ಪಂಜಾಬ್ನಲ್ಲಿ ಇರ್ಬೋದು ಅಥವಾ ಬಿಹಾರದಲ್ಲಿ ಇರ್ಬೋದು, ಉತ್ತರ ಪ್ರದೇಶದಲ್ಲಿ ಇರ್ಬೋದು, ಮಹಾರಾಷ್ಟ್ರದಲ್ಲಿ ಇರ್ಬೋದು, ಮಧ್ಯಪ್ರದೇಶದಲ್ಲಿ ಇರ್ಬೋದು, ಗುಜರಾತ್ ನಲ್ಲಿ ಇರ್ಬೋದು. ನೋಡಿ, ಕರಪ್ಷನ್ ಅಂತ ಹೇಳಿದ್ರು. ಇದೇ ಅಮಿತ್ ಶಾನ ಮಗ 50,000ದಿಂದ 80,000 ಕೋಟಿ 80 ಕೋಟಿ ಮಾಡಿದ್ರು ವಿದಿನ್ 3 ಮಂತ್ಸ್. ಹೇಗೆ ಮಾಡಿದ್ರು? ಡಿಮಾನಿಟೈಸೇಷನ್ ಮಾಡಿದ್ರು. ಡಿಮಾನಿಟೈಸೇಷನ್ ಮಾಡಿದಾಗ ಆನ್ ದ ಡೇ ಆಫ್ ಟ್ರಾನ್ಸಾಕ್ಷನ್ 14.44 crore ಟ್ರಾನ್ಸಾಕ್ಷನ್ ಇತ್ತು. ಸೊ ಔಟ್ ಆಫ್ ದಟ್ 14.28 crore ಬ್ಯಾಂಕಿಂಗ್ ಸರ್ಕ್ಯುಲೇಷನ್ ಪುನಃ ಬಂದಿತ್ತು. ಔಟ್ ಆಫ್ ದಟ್ 16,000 crores ಓನ್ಲಿ ಪ್ರಾಫಿಟ್. ಈ 16,000 ಅಲ್ಲಿ 21,000 crores ಎಕ್ಸ್ಪೆನ್ಸಸ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಏನ್ ಲಾಭ ಆಯ್ತು ದೇಶಕ್ಕೆ? ಕನಿಷ್ಠ 125 ಮಂದಿ ಸತ್ರು. ಏನ್ ಲಾಭ ಆಯ್ತು ಅಂತ ಆ ಸತ್ತ ಮಂದಿಗೆ ಕೋಟ್ಯಾಂತರ ಹಣವನ್ನು ಮಾಡಿದ ಸಿದ್ದರಾಮಯ್ಯ ಮುಂದಿಟ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರು ಅದಕ್ಕೋಸ್ಕರ ಟ್ಯಾಕ್ಸ್ ಅಂತ ಪೇ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಲಾಭ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಮೊನ್ನೆ ಚುನಾವಣಾ ಸಂದರ್ಭದಲ್ಲಿ ಅವರು ಯಾರು ಕೋರ್ಟಿಗೆ ಅನ್ಯಾಯವನ್ನು ಮಾಡಿದವರು, ಆ ಫ್ರಾಡ್ ಗಳೇನಿದ್ದಾರೆ ಅವರನ್ನು ಇಟ್ಕೊಂಡು ಇವರು ಪ್ರಚಾರ ಮಾಡಿದ್ದಾರೆ. ಅದನ್ನ ನಾನು ಹೇಳ್ತಾ ಇರುವಂತದ್ದು. ಪರ್ ಇಯರ್ ಕೊಡ್ತೇನೆ ಅಂತ ಹೇಳಿದ್ರು. ವೇರ್ ದೇ ಗಿವನ್ ನಾಟ್ ಇವನ್ 4 lakhs in 4 years. ಇಂತ ಒಂದು ಸರ್ಕಾರವ ಇದು? ಇವರು ಹೇಳಿ ಸುಳ್ಳು ಹೇಳುದು, ನಮ್ಮನ್ನು ಭ್ರಷ್ಟಾಚಾರ ಅಂತ ಹೇಳುದು, ಜನರನ್ನು ಮಂಗ ಮಾಡುದು. ನಿಮ್ಮನ್ನು ಭ್ರಷ್ಟಾಚಾರ ಅಂತ ಹೇಳಿ ಜನ ಹೇಳಿದ್ ನಾವಲ್ಲ, ನೀವು ಹೇಳುವುದು. ಯಾಕಂತ ಹೇಳಿದ್ರೆ ಇವತ್ತು 15 ಜನ ಸಚಿವರನ್ನು ಸೋಲಿಸಿದ್ ಯಾಕೆ? ಯಾಕಂದ್ರೆ ಎಲ್ಲರ ಮೇಲೆ ಕೇಸ್ ಇತ್ತು. ಡಿ.ಕೆ. ಶಿವಕುಮಾರ್ ಅಷ್ಟು ಇತ್ತು, ನಿಮ್ಗೆ ಗೊತ್ತಿಲ್ಲ ಅದು. ನಾನು ಅಭಿವೃದ್ಧಿ ಏನಂತ ಹೇಳಿದೆ, ನೀವು ಪ್ರತಿಯೊಂದು ಯೋಜನೆಗಳನ್ನು ಎಷ್ಟು ಮಾಡಿದ್ರಿ, ಜನರಿಗೆ ಎಷ್ಟು ತಲುಪಿದೆ ಅನ್ನುವಂತ ಜನರಿಗೆ ಗೊತ್ತಿದೆ. ನೀವು ಯಾವ ರೀತಿಯಲ್ಲಿ ಕೂಡ ಪ್ರತಿಯೊಂದು ಯೋಜನೆಗಳನ್ನು ಮಾಡಿ ಹಣವನ್ನು ನುಂಗಿ ಹಾಕುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಸ್ಟೀಲ್ ಮಿಲ್ ಹೆಸರಲ್ಲಿ ಇರಬಹುದು, ಬೇರೆ ಬೇರೆ ಯಾಕಂತ ಹೇಳಿದ್ರೆ 29 ರೂಪಾಯಿಗಳನ್ನು ಮೋದಿ ಅವರು ಕೊಟ್ರೆ 3 ರೂಪಾಯಿ ನೀವು ಹಾಕಿ, ಯಾಕಂದ್ರೆ ಟಿಪ್ಸ್ ಕೊಡುವಂತಹ ಮಂದಿಗಳು ಇವತ್ತು ನಂದೇ ಯೋಜನೆ ಅಂತ ಹೇಳುವಂತದ್ದು. ಈ ರೀತಿಯಲ್ಲಿ ಹೇಳುವಂತ ಕೆಲಸ ಕಾರ್ಯಗಳು ಎಷ್ಟು ಸರಿ ಅನ್ನುವಂಥದ್ದು. ಅನ್ನಭಾಗ್ಯ ಸ್ಕೀಮ್ ಅಂತಂದದ್ದು ಯಾರು? ಸಿದ್ದರಾಮಯ್ಯನವರು. ವಿದಿನ್ 3 minutes after assuming power, he has recommended the ಅನ್ನಭಾಗ್ಯ ಸ್ಕೀಮ್. ಇಂದು ಫುಡ್ ಸೆಕ್ಯೂರಿಟಿ ಬಿಲ್, ಹೂ ಇಸ್ ಬ್ರಾಟ್ ದಟ್? ಇದು ನಮ್ಮ UPA 2 ಇವರಲ್ಲ. ಅಂದು ಎಲ್ಲಾ ಬಿಲ್ಗಳನ್ನು ಸ್ವಚ್ಛ ಭಾರತ ಇರಬಹುದು, ಎಲ್ಲಾ ಬಿಲ್ಗಳನ್ನು ತಂದು ಅವರು ಅನುಷ್ಠಾನ ಮಾಡಿ ನಾವು ತಂದದ್ದು UPA 2. ಖಂಡಿತವಾಗಿಯೂ ಹೇಳ್ತೇನೆ. ಈಗ ನಿಮ್ದು ಏನು 22 ರಾಜ್ಯ ಅಂತ ಹೇಳ್ತೀರಾ, 19 ರಾಜ್ಯ ಅಂತ ಹೇಳ್ತೀರಲ್ಲ, ಅಲ್ಲಿ ಯಾಕೆ ನೀವು ಇಂಪ್ಲಿಮೆಂಟ್ ಮಾಡಲಿಲ್ಲ? ಅಲ್ಲ, ನಾನು ಅದನ್ನ ಹೇಳ್ತೇವೆ, ಜನರನ್ನ ಭಿಕ್ಷುಕರನ್ನಾಗಿ ಮಾಡುವಂತ ಕೆಲಸ. ಇವತ್ತು ಅಲ್ಲಿಯೂ ಕೂಡ 3 ರೂಪಾಯಿಗೆ ಅಕ್ಕಿ ಸಿಗತ್ತೆ. ನಾನು ಹೇಳ್ತಾ ಇರೋದು ನಾವು ಉಚಿತವಾಗಿ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಕೂಡ ಅನ್ನಭಾಗ್ಯದಲ್ಲಿ ಜನರಿಗೆ ಗೊತ್ತಿದೆ ಎಷ್ಟು ಅಕ್ಕಿ ಕಾಳಸಂತೆಯಲ್ಲಿ ವಿತರಣೆ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಆ ಭಾಗ್ಯದಿಂದ ಎಷ್ಟು ಕಾಳಸಂತೆಕೋರರಿಗೆ ಭಾಗ್ಯ ಉಂಟಾಗಿದೆ ಅನ್ನುವಂಥದ್ದು ಜನರಿಗೆ ಗೊತ್ತು. ಆದ್ರೆ ನಾವು ಹೇಳ್ತಾ ಇರುವಂತಹದ್ದು ಏನು ಹಣ ಅಲ್ಲಿಂದ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತದೆ, ಇದು ಸಮಾಜದ ಕಟ್ಟಕಡಿ ವ್ಯಕ್ತಿಗೆ ದೊರಕಬೇಕು ಅನ್ನುವ ಯೋಜನೆಗಳು ಭಾರತೀಯ ಜನತಾ ಪಾರ್ಟಿದ್ದು. ಇದು ಜನರಿಗೆ ಕಣ್ಣಿಗೆ ಮಣ್ಣೆರಚಿದ ಮುಖಾಂತರ ಕೋಟಿ ಕೋಟಿ ಹಣ ನುಂಗಬೇಕು ಅನ್ನುವಂಥದ್ದು ಇವರ ಇದು. ಈ ರೀತಿಯಲ್ಲಿ ಪ್ರತಿಯೊಂದು ಯೋಜನೆಗಳು, ಫುಡ್ ಬಿಲ್ ಇರ್ಬೋದು, ಸ್ವಚ್ಛಗ್ರಾಮ ಇರ್ಬೋದು, ಈ ರೀತಿ ಬೇರೆ ಬೇರೆ ಯೋಜನೆಗಳನ್ನು ರೂಪಣೆ ಮಾಡಿದ್ದು ಕಾಂಗ್ರೆಸ್, ಅನುಷ್ಠಾನ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ಯಾಕಂತ ಹೇಳಿದ್ರೆ ಇದು ಜನರಿಗೆ ತಲುಪುವುದ ಮುಖಾಂತರ ಪ್ರತಿಯೊಂದು ಸಬ್ಸಿಡಿ ಹಣ ಕೂಡ ಬ್ಯಾಂಕ್ ಅಕೌಂಟಿನ ಮುಖಾಂತರ ತಲುಪಬೇಕು. ಯಾಕಂದ್ರೆ ಈ ಹಿಂದೆ ಮೀಡಿಯೇಟ್ಗಳು ಎಷ್ಟು ನುಂಗಿ ಹಾಕ್ತಾ ಇದ್ರು. ಇದು ನಾನು ಹೇಳೋದಲ್ಲ, ಇವರು ಮಾಜಿ ಪ್ರಧಾನಮಂತ್ರಿಗಳು ಹೇಳಿರುವಂತದ್ದು 15 ಪೈಸೆ ಮಾತ್ರ ತಲುಪ್ತದೆ ಅಂತ ಹೇಳಿ. ನೋಡಿ, ಇವರು ಹೇಳಿದ್ರು ಅನ್ನಭಾಗ್ಯ ಕೊಟ್ಟಂತ ಅನ್ನಗಳು ಇಲ್ಲಿ ಅಕ್ಕಿ ಮಾರಲ್ಪಟ್ಟಿದೆ ಅಂತ. ಆಗಿರ್ಬೋದು. ನೋಡಿ ಸ್ವಾಮಿ, ಬಡವ ನಿಮ್ಗೆ ಒಂದು 30 ರೂಪಾಯಿ ಅಕ್ಕಿ ಮಾರಿದ್ರೆ ದೊಡ್ಡ ವಿಷಯ ಆಗ್ತದೆ. ಲೂಟಿ ಮಾಡಿ ಲೂಟಿ ಮಾಡಿ ಅವರನ್ನು ಹಾರಲು ವಿದೇಶಕ್ಕೆ ಬಿಡ್ತಾರೆ.
ಹೇಳ್ತೀರಿ. ನೀರವ್ ಮೋದಿ ಅಂತ ಮೋದಿಗಳು ಹಲವಾರು ಮಂದಿ 12,600 ಕೋಟಿ ಅದಾನಿ ಅಂಬಾನಿ ಇಂಥವರು ಕೋಟಿ ಕೋಟಿ ಲೂಟಿ ಮಾಡಿ ವಿದೇಶಕ್ಕೆ ಹೋಗಿ ಹಾರಿ ಹೋದ್ರೆ ಇವರು ಅವರ ಚಕಾರ ಹೊತ್ತಿಲ್ಲ. ಬಡವ 30 ರೂಪಾಯಿ ಅಕ್ಕಿಯನ್ನು ಮಾರಿ ಮೂರು ಹೊತ್ತು ಊಟ ಮಾಡಿದ್ರೆ ಕಷ್ಟ ಆಗ್ತದೆ, ದುಃಖ ಆಗ್ತದೆ. ಇದು ನಮ್ಮ ದುರ್ದೈವ. ನೀರವ್ ಮೋದಿ ಬಗ್ಗೆ ಅವರು ಮಾತುಗಳನ್ನು ಹೇಳಿದ್ರು. ಬಹುಶಃ ಮೋದಿ ಹೇಳಿದ್ರು ಕೂಡ ಇವರು ಪ್ರಜ್ಞಾವಂತರು ಮತ್ತೆ ಇದರ ಬಗ್ಗೆ ನಾಲೆಜ್ ಇದ್ದವರು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ನೀರವ್ ಮೋದಿ ಇರ್ಬೋದು, ಕೇತಕ್ ಪಟೇಲ್ ಇರ್ಬೋದು, ವಿಜಯ್ ಮಲ್ಯ ಇರ್ಬೋದು, ಅಥವಾ ಇನ್ನಿತರ 2-3 ಈ ರೀತಿಯ ವ್ಯಕ್ತಿಗಳು ಯಾರಿದ್ದಾರೆ ಇವರು ಸಂಪೂರ್ಣವಾಗಿ ಸಾಲವನ್ನು ಪಡ್ಕೊಂಡಿರುವಂತದ್ದು 2014ಕ್ಕಿಂತ ಮೊದಲು. ಅದಕ್ಕೋಸ್ಕರ ಒಂದು ನಿಮಿಷ ಇಲ್ಲ ರೀ, ಸುಳ್ಳು ಹೇಳೋದ್ರಿಂದ ನೀವು ಜನರನ್ನು ಮಂಗ ಮಾಡಿ. ಯಾಕಂದ್ರೆ 2017ರಲ್ಲ ಅವರಿಗೆ ಲೋನ್ ಕೊಟ್ಟಿರೋದು 2014ಕ್ಕಿಂತ ಮೊದಲು. ಒಂದ್ ವೇಳೆ ನಿಮ್ಗೆ ಮಾಹಿತಿಯ ಕೊರತೆ ಇದ್ರೆ ಅದನ್ನು ತಕ್ಷಣ ಈಗಾಗಲೇ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ, ಗೂಗಲ್ ಇದೆ, ಬೇರೆ ಬೇರೆ ಮುಖಾಂತರ ನೀವು ಪಡ್ಕೊಳ್ಬಹುದು. ಆದರೆ ನೀವು ಈ ರೀತಿಯ ಮಾಧ್ಯಮದ ಮುಖಾಂತರ ಜನರಿಗೆ ತಪ್ಪು ಸಂದೇಶವನ್ನು ಕೊಡುವಂತದ್ದು ಎಷ್ಟು ಸರಿ? ಮತ್ತು ನೀರವ್ ಮೋದಿ ಇರ್ಬೋದು, ಬೇರೆ ಬೇರೆ ವ್ಯಕ್ತಿಗಳು, ಪಟೇಲ್ಗಳು ಇರ್ಬೋದು, ಮಲ್ಯರು ಇರ್ಬೋದು, ಇವರೆಲ್ಲರೂ ಕಿಕ್ ಬ್ಯಾಕ್ ಯಾರು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಜನರಿಗೆ ಗೊತ್ತು. ಮತ್ತು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಇಷ್ಟೆಲ್ಲ ಹಣವನ್ನು ದೋಚಿದ ಅನಂತರ ಭಾರತದಲ್ಲಿ ಅವರು ನೆಲೆ ಮಾಡುವಂತಹ ಆ ಎದೆಗಾರಿಕೆಯನ್ನ ತೋರಿದ್ರು. ಯಾಕಂದ್ರೆ ಕಿಕ್ ಬ್ಯಾಕ್ ಪಡ್ಕೊಂಡು ಅವ್ರು ಧರ್ಮಕ್ಕೆ ಪಡ್ಕೊಂಡಿಲ್ಲ, ಅವರು ರಕ್ಷಣೆ ಕೊಡುವಂತ ಕೆಲಸ ಕಾರ್ಯಗಳನ್ನು UPA ಮಾಡ್ತಾ ಇತ್ತು. ಯಾವಾಗ ನರೇಂದ್ರ ಮೋದಿ ಅವರಂತಹ ವ್ಯಕ್ತಿಗಳು ಚೌಕಿದಾರರು ಈ ದೇಶದ ಚುಕ್ಕಾಣಿಯನ್ನು ಹಿಡಿದ್ರು, ಇನ್ನು ಈ ದೇಶದಲ್ಲಿ ನಮಗೆ ಉಳಿಗಾಲ ಇಲ್ಲ ಅನ್ನುವಂತಹ ಭಾವನೆಗಳಲ್ಲಿ ಅವರಲ್ಲಿ ಮೂಡಿತು, ಇಲ್ಲಿಂದ ಪಲಾಯನವನ್ನು ಮಾಡಿದ್ರು. ಇವತ್ತು ನಾಳೆ ರಾಹುಲ್ ಮತ್ತು ಸೋನಿಯಾ ಅವರ ಮೇಲೆ ಏನು ಕೇಸುಗಳಿದೆ ಬಹುಶಃ ನಮಗೂ ಗೊತ್ತಿಲ್ಲ. 5,000 ಹೆಚ್ಚಿನ ಕೋಟಿಗಿಂತ ಹೆಚ್ಚಿನ ಕೇಸುಗಳಿದೆ. ಅವರು ಪಲಾಯನ ಮಾಡಿದ್ರೆ ಅದರಲ್ಲೇನು ಆಶ್ಚರ್ಯ ಇಲ್ಲ. ಯಾಕಂತ ಹೇಳಿದ್ರೆ ಯಾವಾಗ ಕಾನೂನುಗಳು ಬಿಗಿಗೊಳ್ತದೋ, ಯಾಕಂದ್ರೆ ಇವತ್ತು ನರೇಂದ್ರ ಮೋದಿ ಅವರಷ್ಟೇ ನೀರವ್ ಮೋದಿ ಇರುವುದು, ವಿಜಯ್ ಮಲ್ಯ ಇರುವುದು, ಮತ್ತೆಲ್ಲರ ಮೇಲೂ ಕೂಡ ಅವರ ಏನು ಆಸ್ತಿಗಳನ್ನು ಮುಟ್ಟುಗೋಲು ಹಾಕುವಂಥ ಕೆಲಸ ಕಾರ್ಯಗಳಿರ್ಬೋದು, ಅಥವಾ ಅವರನ್ನು ಆರೋಪಿಯನ್ನಾಗಿ ಅಲ್ಲಿ ವಿದೇಶಗಳಲ್ಲೂ ಸಹ ಅವರ ಮೇಲೆ ಕಾನೂನು ಕ್ರಮ ಏನೇನ ಕೈಗೊಳ್ಬೋದು ಅದರ ಬಗ್ಗೆ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಅವರು ದೋಚಿರುವಂತಹದ್ದು ಈ ದೇಶದ ಜನತೆಯ ಹಣ. ನೋಡಿ, ಈಗ ಅವರು ಭಾರಿ ಚೆನ್ನಾಗಿ ಮಾತಾಡಿದ್ರು, ವಿದೇಶಕ್ಕೆ ಹೋದ್ರು ಅಂತ. ನಾನು ಕೇಳುವಂತಹದ್ದು, ಈಗ ಅವರು ಅಪಾದ ನಮಗೆ ಹಾಕಿದ್ರು. ಆಸ್ ಪರ್ ಮೈ ನಾಲೆಜ್ 2017 ನೀರವ್ ಮೋದಿ ಅವರು ಸಾಲ ಪಡೆದದ್ದು. ಇದು ಬೇಕಾದ್ರೆ ಯು ಕ್ಯಾನ್ ಸಿ ಇನ್ ದ ರೆಕಾರ್ಡ್. ಸೊ ಈಗ ಅಧಿಕಾರ ಓಕೆ, ನೀವು ಹೇಳಿದೆ ಎಲ್ಲ ಸತ್ಯ ಅಂತ ಇಟ್ಕೊಳ್ಳಿ. ಅಥವಾ ಈಗ ಕೇಂದ್ರ ಸರ್ಕಾರ ಯಾರ ಕೈಯಲ್ಲಿದೆ? ಈಗ ಓಡಿದ್ದು ಯಾವ ಸರ್ಕಾರ ಇರುವಾಗ? ಕೇಂದ್ರ ಸರ್ಕಾರ, ಇವರ ಸರ್ಕಾರ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಲ್ವೇ? CBI ಇಲ್ವೇ? ಯಾಕೆ ಅವರನ್ನು ಅರೆಸ್ಟ್ ಮಾಡಿಲ್ಲ? ಅಂದ್ರೆ ಯು ಆರ್ ಅಲೌಡ್ ಟು ದೆಮ್ ಟು ಗೋ ದೇರ್. ಆಫ್ಟರ್ ದಟ್ ದೇ ಆರ್ ಆಕ್ಟಿಂಗ್ ಆಸ್ ದೋ ವಿ ಆರ್ ಕ್ಯಾಚಿಂಗ್ ದೆಮ್. ಈಗ ಎಕ್ಸ್ಟ್ರಾಡಿಷನ್ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ. ಈಗ ಹೋಗು ನೀನು ರಾಜಮಾರ್ಗದಲ್ಲಿ, ಮತ್ತೆ ನಿನ್ನನ್ನು ತರಿಸುವಂತ ಕೆಲಸ ನಾನು ಮಾಡ್ತೇನೆ. ಇದು ಲಲಿತ್ ಮೋದಿಯನ್ನು ಕಳಿಸಿದ್ಯಾರು? ಸುಷ್ಮಾ ಸ್ವರಾಜ್ ಹೆಂಡತಿಗೆ ಸೌಖ್ಯ ಇಲ್ಲ ಅಂತ ಅವರಿಗೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ಯಾರು? ಯಾಕೆ ಅವರಿಗೆ ಇದನ್ನು ಕೊಡಬಹುದಿತ್ತಲ್ಲ? ಸ್ವಾಮಿ, ನೀವು ನಿಮ್ಮ ಕಣ್ಣೆದರಲ್ಲಿ ಬಿಡ್ತೀರಿ, ಮತ್ತೆ ರೆಡ್ ಕಾರ್ನರ್ ಯಾಕಂತ ಹೇಳಿದ್ರೆ ಈ ದೇಶದ ಸಂವಿಧಾನದ ಬಗ್ಗೆ ಸ್ವಲ್ಪ ಏನಾದರೂ ತಿಳುವಳಿಕೆ ಇದ್ರೆ ಬಹುಶಃ ಈ ಮಾತುಗಳನ್ನು ಹೇಳ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ವ್ಯಕ್ತಿಯನ್ನ ಅವರ ಮೇಲೆ ಗುರುತರವಾಗಿರುವಂತಹ ಆಪಾದನೆಗಳು ಇರದೇ ಇದ್ದಲ್ಲಿ ಅವರು ಹೋಗ್ಲಿಕ್ಕೆ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳ್ತಾ ಇರುವಂತಹದ್ದು, ಈ ಕೆಲಸ ಕಾರ್ಯ UPA ಚಾಚು ತಪ್ಪದೆ ಅಂದ್ರೆ ಅವರಿಂದ ಕಿಕ್ ಬ್ಯಾಕ್ ಪಡ್ಕೊಂಡೋದಕ್ಕೆ ಅವರ ಕೆಲಸ ಕಾರ್ಯಗಳನ್ನು ಮಾಡಿದೆ. ಇವತ್ತು ಲಲಿತ್ ಮೋದಿ ಅವರು ಇರ್ಬೋದು, ಅಥವಾ ನೀರವ್ ಮೋದಿ ಇರ್ಬೋದು, ವಿಜಯ್ ಮಲ್ಯ ಇರ್ಬೋದು, ಓಡಿ ಹೋಗಿರುವಂತಹ ಕಾರಣಗಳು ಏನು? ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ಅವರು ಹೋಗುವಂತಹ ನಿರ್ಧಾರಗಳನ್ನು ಯಾಕೆ ಮಾಡಿದ್ರು? ಇವೆಲ್ಲವನ್ನು ಪ್ರಜ್ಞಾವಂತ ಜನತೆ ಗಮನಿಸ್ತಾರೆ. ಮತ್ತೆ ಈಗ ರಾಜ್ಯದ ಬಗ್ಗೆ ನಾವು ನೋಡೋದಾದ್ರೆ, ರಾಜ್ಯದಲ್ಲಿ ಯಾವ ಅತಂತ್ರ ಸ್ಥಿತಿಯಲ್ಲಿ ಮುಂದಿನ ದಿನಗಳ ಕಗ್ಗತ್ತಲಿನಲ್ಲಿ ಜೀವನ ಮಾಡುವಂತ ಸ್ಥಿತಿ ಆಗಿದೆ ಅನ್ನುವಂಥದ್ದು. ಶೇಖರ್ ಅವರೇ, ಈಗಾಗಲೇ ಇದಕ್ಕೆ ಏನಂತೀರಾ? ಮುಂದಿನ ಎಷ್ಟು ಟರ್ಮ್ ನಿಮ್ಮ ಒಂದು ಸರ್ಕಾರ ಒಂದು ಅವಧಿ ಮುಂದುವರಿಬಹುದು ಅನ್ನುವಂಥದ್ದು? ಟರ್ಮ್ಗೆ ಏನಾದರೂ ವ್ಯಾಲಿಡಿಟಿ ಇದೆಯಾ ಅನ್ನುವಂಥದ್ದು? ಇದು ಫುಲ್ ಟೈಮ್ ಟರ್ಮ್. ಒಂದು ವರ್ಷ ಅಲ್ಲ, ಅವರಿಗೆ ಆತ್ಮವಿಶ್ವಾಸ ಇಲ್ಲ. ಯಾಕೆ ಅಂತ ಹೇಳಿದ್ರೆ ವ್ಯಾಲಿಡಿಟಿ ಎಷ್ಟು ಅಂತ ಗೊತ್ತಾಗ್ಬೇಕು. ಯಾಕಂದ್ರೆ ನಾವು ಎಲ್ರು ಜನರು ಕೂಡ ನಮ್ ಜೊತೆ ಮಾಧ್ಯಮ ಜೊತೆ ಜವಾಬ್ದಾರಿಯುತವಾಗಿ ಮಾತಾಡ್ತಾರೆ. ಎಷ್ಟು ಸಮಯ ಬರ್ಬಹುದು ಅಂತ ಕೇಳಿ ರೆಸಾರ್ಟ್ ರಾಜಕೀಯ ಅನುಭವವನ್ನ ಈಗಲೇ ನೋಡಿ ಆಯ್ತು. ಯಾವಾಗಲೂ ನನ್ನ ತಪ್ಪನ್ನು ಮುಚ್ಚಿ ಹಾಕಲಿಕ್ಕೆ ಮತ್ತೊಬ್ಬರ ತಪ್ಪುಗಳನ್ನು ಎತ್ತಿ ಹಾಕುವಂತಹ ಆ ಕೀಳು ಅಭಿರುಚಿ ನಮ್ಮಲ್ಲಿ ಇರದೇ ಇರುವುದರಿಂದ. ಮತ್ತು ಒಂದು ಮಾತನ್ನು ನೆನಪಿಸ್ಲಿಕ್ಕೆ ಇಷ್ಟಪಡ್ತೇನೆ, ಜನತಾದಳ 58 ಸ್ಥಾನ ಇರುವಾಗ, ನೀವು ಕೇವಲ 80 ಸ್ಥಾನ ಇರುವಾಗ ನೀವು ಅವರಿಗೆ ಅವಧಿಯನ್ನು ಪೂರ್ಣಗೊಳಿಸಲಿಕ್ಕೆ ಬಿಡಲಿಲ್ಲ.
ನೀವೇನು ಇವತ್ತು 38 ಸ್ಥಾನ ಇಟ್ಕೊಂಡು ನೀವು ಪೂರ್ಣ ಮಾಡ್ಲಿಕ್ಕೆ ಬಿಡ್ತೀರಾ? ಆ ಸಂದರ್ಭದಲ್ಲಿ ಸರ್ಕಾರವನ್ನು ಉರುಳಿಸುವಂತಹ ಮಂದಿ ಇವತ್ತು ನೀವು ಪೂರ್ಣಾವಧಿ ಮಾಡಲಿಕ್ಕೆ ಬಿಡ್ತಾರೆ ಅನ್ನುವಂಥ ಏನಿದೆ. ಯಾಕಂತೇಳಿದ್ರೆ ಜನತಾದಳದ ಬಗ್ಗೆ ನನಗಿದೆ, ಕುರಿ ಯಾವಾಗಲೂ ನಂಬುದು ಕಟುಕರನ್ನಂತೆ. ಆದ್ರಿಂದ ಇವತ್ತು ಕುಮಾರಸ್ವಾಮಿ ಅವರು ಈ ಹಿಂದೆ ಕೂಡ ಈ ರೀತಿ ಅನುಭವ ಆದ್ರೆ, ಅಷ್ಟು ಮಾತ್ರ ಅಲ್ಲ, ಕೇಂದ್ರದಲ್ಲಿ ದೇವೇಗೌಡರನ್ನು ಪ್ರಧಾನಮಂತ್ರಿ ಮಾಡಿರೋ ಸಂದರ್ಭದಲ್ಲಿ ಕೂಡ ಅವರ ಕಾಲೆಳೆಯುವ ಅವಧಿಗೆ ಮುನ್ನ ಕಾಲೆಳೆಯುವ ಕೆಲಸ ಮಾಡಿರುವಂಥದ್ದು ಕಾಂಗ್ರೆಸ್. ಇಷ್ಟೆಲ್ಲ ಅನುಭವಗಳು ಜನತಾದಳದ ಬಳಿ ಇದ್ರೂ ಸಹ ಇವತ್ತು ಮತ್ತೆ ಕಾಂಗ್ರೆಸ್ನೊಂದಿಗೆ ಕೈ ಜೋಡಿಸುವ ಆ ಒಂದು ಕೆಲಸ ಕಾರ್ಯಗಳನ್ನ ಅನಿವಾರ್ಯತೆ ಕೂಡ ಇರಬಹುದು. ಅಂತ ಹೆದರಿಕೆ ಏನು ಬಿಜೆಪಿ ಅನ್ಕೊಂಡ್ರೆ? ಅಂತ ಹೆದರಿಕೆ ಏನು ನಂಗೆ ಗೊತ್ತು. ಯಾಕಂದ್ರೆ ಪೊಲೀಸರನ್ನು ಕಂಡ್ರೆ ಕಳ್ಳರಿಗೆ ಅಷ್ಟು ಹೆದರಿಕೆ ಯಾಕೆ ಅಂತ ಕೇಳಿದ್ರೆ ನಾನೇನ್ ಹೇಳಿ, ಸಹಜವಾಗಿ ಇವತ್ತು ಕಳ್ಳ ಒಬ್ಬ ಇದ್ರೆ ಪೊಲೀಸ್ ದೂರದಿಂದ ಅವನು ಯಾವುದೇ ಡ್ಯೂಟಿಗೆ ಬಂದಿರಲಿ, ಈ ಕಳ್ಳ ಇಲ್ಲಿಂದ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಈ ಕಳ್ಳನಿಗೆ ಪೊಲೀಸರನ್ನ ಕಂಡ್ರೆ ಯಾಕೆ ಹೆದರಿಕೆ ಅಂತ ಕೇಳಿದ್ರೆ ನಾನೇನ್ ಹೇಳಿ. ಶೇಖರ್ ಅವರೇ, ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಈ ಒಂದು ಮೈತ್ರಿ ಸಂಧಾನವ ಅನ್ನುವಂಥದ್ದು ಖಂಡಿತವಾಗಿಯೂ ಅಲ್ಲ. ಅಸ್ತಿತ್ವ ಉಳಿಸಿಕೊಳ್ಳುವುದಕ್ಕಲ್ಲ, ಈ ರಾಜ್ಯದಲ್ಲಿ ಜಾತ್ಯತೀತ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು. ಕೋಮುವಾದಿ ಶಕ್ತಿ ಬಂದ್ರೆ ಇಲ್ಲಿಯ ಈ ರಾಜ್ಯದ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಎಂಬಂತ ಕಾರಣಕ್ಕಾಗಿ ನೀವು ನೋಡಿರ್ಬೋದು, ಕಳೆದ ಚುನಾವಣೆಯಲ್ಲಿ ಇವರಿಗೆ ಅಧಿಕಾರವನ್ನು ಕೊಟ್ಟರು. ಒಂದು ಕರಾವಳಿ ಭಾಗವನ್ನು ಕೈ ತಪ್ಪಿಸಿಕೊಂಡ್ರಿ ನೀವು. ಈಗ ನಾನು ಅದೇ ಹೇಳೋದು, ನಿಮ್ಮಲ್ಲಿ ನಾನು ಕೇಳ್ತೇನೆ, ನೀವು ಎದೆ ಮುಟ್ಟಿ ಹೇಳಿ, ಸಿದ್ದರಾಮಯ್ಯನವರು ಮಾಡಿದಂತಹ ಸಾಧನೆ ಏನು? ಆಫ್ಟರ್ 40 years ಆಫ್ ಈ ಆಡಳಿತದಲ್ಲಿ, ಆಫ್ಟರ್ ದೇವರಾಜ ಅರಸು ಇವರು ನೀಡಿದಂತಹ ಸಾಧನೆ, ಇವರು ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳು ಇಷ್ಟು ಯಾವ ಸರ್ಕಾರನೂ ಮಾಡಿಲ್ಲ. ಅದಕ್ಕೆ ರಿಸಲ್ಟ್ ಯಾಕೆ ಹೀಗೆ ಬಂತು? ಅಪಪ್ರಚಾರ ನೋಡಿ, ನಾನು ಹೇಳಿಲ್ಲ ರಮಣಾತ್ರಯನ್ನು ಸೋಲಿಸಿದ ಹೇಗೆ ಹೇಳಿ ರಮಣಾತ್ರ ಹಿಂದೂ ವಿರೋಧಿ, ಹಿಂದೂಗಳ ಮತ ಬೇಡ, ಈ ರೀತಿ ಮುಸ್ಲಿಮರಿಗೆ ಪರವಾಗಿದ್ದಾರೆ, ಎಲ್ಲ ಅಪಪ್ರಚಾರವನ್ನೇ ಮಾಡಿ ನಾನು ಹೇಳಿದ್ದ ಅವರು ಹಾಗೆ ಹೇಳಿಲ್ಲ ಸ್ವಾಮಿ, ನೀವು ಹೇಳಿದ್ದು. ಹೇಳ್ತಾನೆ ಸ್ವಾಮಿ, ನನಗೆ ಮುಸಲ್ಮಾನರ ಓಟು ಮಾತ್ರ ಸಾಕು, ಹಿಂದೂಗಳ ಮತ ಬೇಡ ಅಂತ. ರಮಣಾತ್ರ SH ಹಿಂದೂ ಅವರ ಎಷ್ಟೋ ಸಲ ಹೇಳಿದ್ದಾರೆ, ಆದ್ರೆ ಇವರು ಅದನ್ನು ಉಪಯೋಗಿಸಿಕೊಂಡ್ರು. ಜನರನ್ನು ಮೂರ್ಖರನ್ನ ಮಾಡಿದ ಆಡಳಿತ ಯಂತ್ರ ಮತ್ತು ದುರಾಡಳಿತದ ಬಗ್ಗೆ ಮಾತು ಇಲ್ಲ. ಯಾಕಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ದೀಪಕ್ ರಾವ್ ಹತ್ಯೆ ಆಗಿರುವಂತದ್ದು, ಶರತ್ ಮಡಿವಾಳ ಹತ್ಯೆ ಆಗಿರುವಂತದ್ದು ಸುಳ್ಳು ಅಂತ ಹೇಳ್ತಾ ಇರೋದು ನೋಡಿ. ಜನ ಅದಕ್ಕೆ ಸ್ಪಂದನೆ ಮಾಡುವಂತದ್ದು ಒಪ್ಪಲಿಕ್ಕೆ ರೆಡಿ ಇಲ್ಲ ಇವರು. ದಯವಿಟ್ಟು ನಾವು ಹಿಂದೂಗಳನ್ನು ಕೊಲ್ಲುತ್ತೇವೆ ಅಂತ ಅಪವಾದನೆ ಹಾಕಬೇಡಿ. ನಾವು ಕೂಡ ಹಿಂದೂಗಳು, ನಮಗೆ ಕೂಡ ಹಿಂದೂಗಳ ಬಗ್ಗೆ ಗೌರವ ಇಲ್ಲ. ನಾನು ಹೇಳ್ತೇನೆ ಕೇಳಿ, ನಾವು ಯಾವುದೇ ವಿಶ್ವ ಹಿಂದೂ ಪರಿಷತ್ತಲ್ಲಿ RSS ಇರಲಿ, ಬಜರಂಗ ದಳ ಇರಲಿ, ನಾವು ಹಿಂದೂಗಳನ್ನು ಗೌರವಿಸ್ತೇವೆ. ನಮಗೂ ಅಲ್ಲಿ ಆತ್ಮೀಯರು ಇದ್ದಾರೆ. ನೀವು ಮಾತ್ರ ಏನು ಮಾಡಿದೆ ಅಂತ ಕೇಳಿದ್ರೆ, ನೀವು ಕಾಂಗ್ರೆಸ್ ಪಕ್ಷದವರು ಹಿಂದೂ ವಿರೋಧಿ ಎಂಬಂತಹ ಬಿಂಬವನ್ನು ನಮಗೆ ಹಣೆ ಬಟ್ಟೆ ಹಚ್ಚಿಬಿಟ್ಟಿದ್ದೀರಿ. ಆ ಕಾರಣದಿಂದಾಗಿ ಇಂದು ಏನಾಗಿದೆ ಗೊತ್ತಲ್ಲ, ಕಾಂಗ್ರೆಸ್ ಹಿಂದೂ ವಿರೋಧಿ ಎಂಬಂತಹ ಪಟ್ಟಿಯನ್ನು ನಮಗೆ ಹಚ್ಚಿದ ಆಗಿದೆ ಅವರು. ಅರ್ಥದಲ್ಲ, ನಮಗೆ ಯಾವ ರೀತಿಯ ಕಲಂಕ ಯಾವಾಗ ಕಳಿಸಿಕೊಳ್ತೀರಿ ನೀವು? ಇದನ್ನ ಯಾವಾಗ ಕಳಿಸಿಕೊಳ್ತೀರಿ? ಜನತೆ ಗೊತ್ತಾಗ್ತದೆ ಸ್ವಾಮಿ. ನೀರ ಮೇಲಿನ ಗುಳ್ಳೆ ಎಷ್ಟು ದಿವಸ ಇರ್ತದೆ? ನೀರ ಮೇಲಿನ ಗುಳ್ಳೆ ಎಷ್ಟು ದಿವಸ ಇರ್ತದೆ? ಹೊಳೆತದೆ. ಈಗ ಇವರು ಮಾಡಿದಂತ ಈ ಕಿತಾಬಾತ್ ಉಂಟಲ್ಲ, ಜಾಸ್ತಿ ಸಮಯ ನಿಲ್ಲುವುದಿಲ್ಲ. ಸತ್ಯ ಯಾವತ್ತೂ ಹೊರ ಬರ್ತದೆ. ಯಾವ ರೀತಿ ನಾವು ಸುಣ್ಣವನ್ನು ಇದರಲ್ಲಿ ಸೊಂಟದಲ್ಲಿ ಕಟ್ಟು ನೀರಿಗೆ ಹಾಕಿದ್ರೆ ಏನಾಗುತ್ತದೆ, ಆ ರೀತಿ ಇವರು ಈಗ ತಾತ್ಕಾಲಿಕವಾಗಿ ಜಾಗಲಿಸ್ತಾರೆ. ಆದ್ರೆ ಖಂಡಿತವಾಗಿಯೂ ಜನತೆಗೆ ಅರ್ಥ ಆಗ್ತದೆ, ಕಾಂಗ್ರೆಸ್ ಪಕ್ಷ ಹಿಂದುತ್ವದ ಪರಪಕ್ಷ. ನಮ್ಮ ಹಿಂದುತ್ವ ಯಾವ್ದು ಗೊತ್ತೇನು? ನಾವು ಯಾವತ್ತು ವಿವೇಕಾನಂದರ ಹಿಂದುತ್ವವನ್ನು ಒಪ್ಪಿಕೊಳ್ಳುವವರು. ಈ ಜಾತಿಯನ್ನು ಮೀರಿ ಬೆಳೆದಾಗ ಹಿಂದುತ್ವವನ್ನು ಡಿವೈಡ್ ಮಾಡಿದ್ರು, ಹಿಂದುತ್ವವನ್ನು ಡಿವೈಡ್ ಮಾಡಿ ಇವರು ಅಧಿಕಾರದಲ್ಲಿದ್ದಾಗ ಈ ಲಿಂಗಾಯತ ಧರ್ಮವನ್ನು ರೈಸ್ ಮಾಡಿದ್ದು UPA ಸರ್ಕಾರ ಕಲಿಸಿದ್ದು ಇವರು. ಅದನ್ನು ರಿಜೆಕ್ಟ್ ಮಾಡಿದ ಮನಮೋಹನ್ ಸಿಂಗ್ನವರು. ಈಗ ವಿಪಕ್ಷದಲ್ಲಿದ್ದಾರೆ, ಲಿಂಗಾಯತ ಧರ್ಮವನ್ನು ಹೊಡೆದಿದ್ದೀರಿ ಅಂತ ಅಪವಾದನೆ ಮಾಡ್ತಾರೆ. ಇವತ್ತು ನಾನು ಇನ್ನು ಹೇಳ್ತೇನೆ, ಮಹದಾಯಿ ಯೋಜನೆ ಏನಾಯ್ತು? ಬಿಜೆಪಿ ಈಗ ಅಸ್ತಿತ್ವದಲ್ಲಿ ಗೋವಾದಲ್ಲಿ ಸಮ್ಮಿಶ್ರ ಸರ್ಕಾರ ಮಹಾರಾಷ್ಟ್ರದಿಂದ ಕಳಿಸಿದ್ದು, ಕರ್ನಾಟಕದಿಂದ ಅಲ್ಲ. ಲಿಂಗಾಯತ ಇದ್ರದ್ದು ಅದು ಕಳಿಸಿದ್ದು ಕರ್ನಾಟಕದಿಂದ ಅಲ್ಲ, ಮಹಾರಾಷ್ಟ್ರದಿಂದ ಕಳಿಸಿರುವಂತದ್ದು. ತಿಳುವಳಿಕೆ ಕೊರತೆ ಇದೆ, ಆದ್ರೆ ಅದನ್ನು ಜನತೆಗೆ ತಪ್ಪಾಗಿ ಬಿಂಬಿಸಬಾರದು ಅಂತ. ಲಿಂಗಾಯತ ಧರ್ಮಕ್ಕೆ ಅವತ್ತು ಯಡಿಯೂರಪ್ಪನ ಹೋರಾಟ ಮಾಡಿದ್ದಾರೆ ಹೋರಾಟ. ಶೇಖರ್ ಅವರು, ಈಗ ನೀರ್ ಬರ್ಬೋದು, ಈ ಬಾರಿ ನೀರ್ ಬರ್ಬೋದು, ಮಹದಾಯಿ ಯೋಜನೆಯ ನೀರ್ ಬರ್ಬೋದಾ? ಎರಡು ಸರ್ಕಾರದ ಬಲ ಹೆಚ್ಚಿದೆ. 2 ದಿವಸ ಮಾಡಿದಂತ ರೆಸಾರ್ಟ್ ರಾಜಕೀಯದ ಬಲ ಏನಿದೆ ಅದನ್ನ ನೋಡಿದ್ರೆ ಈ ಬಾರಿ ನೀರ್ ತರಬಹುದು ಇವರು. ನಾನು ಹೇಳೋದು ಕೇಳಿ ಸರ್, ಈಗ ಮಹದಾಯಿ ನೀರು ಎಲ್ಲಿಂದ ಬರಬೇಕು?
ಗೋವಾದಲ್ಲಿ ಬರಬೇಕು. ಗೋವಾದಲ್ಲಿ ಯಾವ ಸರ್ಕಾರ ಇದೆ? ಬಿಜೆಪಿ. ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆ? ಬಿಜೆಪಿ. ಆಗಿರುವಾಗ ಇವರು ಹೇಳಿ ನಮಗೆ ಅಧಿಕಾರ ಕೊಡಿ ಅಂತ ಹೇಳ್ತಾರೆ. ಬರೋದು ಮರೀಚಿಕೆ ಆಯ್ತು. ಖಂಡಿತವಾಗಿ ಇವರು ಇದೇ ಬಿಡುವುದಿಲ್ಲ. ರಾಜಕೀಯ ಮಾಡ್ತಾರೆ. ಇವರು ಯಾಕಂತ ಹೇಳಿದ್ರೆ ಇವರು ಯಾವುದೊಂದು ಬಿಡುವುದಿಲ್ಲ. 3.5 ದಶಕಗಳಿಂದ ಅವರು ಉಳಿಸಿಕೊಂಡು ಬಂದಿದ್ದಾರೋ Yes. ಇವರಿಗೆ ಮಾಡುವಂತ ಇಚ್ಛಾಶಕ್ತಿ ಇಲ್ಲ. ಯಾಕಂತ ಹೇಳಿದ್ರೆ ಇಚ್ಛಾಶಕ್ತಿ ನಿಮಗಿಲ್ಲ ಸ್ವಾಮಿ. 3.5 ದಶಕಗಳಿಂದ ಮಹದಾಯಿ ಇದಿದೆ. ಆ ಸಂದರ್ಭದಲ್ಲಿ ಕೇಂದ್ರದಲ್ಲಿ UPA ಸರ್ಕಾರ ಇರುವಾಗಲೂ ಅನಂತರ ಆ ಸಂದರ್ಭದಲ್ಲಿ ಗೋವಾ ಚುನಾವಣೆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಗೋವಾಕ್ಕೆ ಹೋಗಿ ಹೇಳಿದ್ರು, ಒಂದು ಹನಿ ನೀರನ್ನು ನಾನು ಕರ್ನಾಟಕದಲ್ಲಿ ಬಿಡ್ಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಮಾತುಗಳನ್ನು ಹೇಳುವುದರ ಮುಖಾಂತರ ಈ ಸಮಸ್ಯೆಯನ್ನ ಜೀವಂತವಾಗಿರಿಸಿಕೊಂಡು ರಾಜಕೀಯ ಲಾಭನ ಪಡ್ಕೊಳ್ತೀನಿ ಅನ್ನೋ ಮಾತುಗಳನ್ನು ಹೇಳಿದ್ರು. ಆದ್ರೆ ನರೇಂದ್ರ ಮೋದಿ ಅವರು ಯಾವತ್ತೂ ಆ ರೀತಿ ಹೇಳಿಲ್ಲ. ಇವತ್ತು ಗೋವಾದಲ್ಲಿ ಇರಬಹುದು, ಮಹಾರಾಷ್ಟ್ರದಲ್ಲಿರ್ಬೋದು, ಪ್ರಧಾನ ವಿಪಕ್ಷ ಆಗಿರತಕ್ಕಂಥ ಕಾಂಗ್ರೆಸ್ಸಿನ ನಾಯಕರನ್ನು ಒಲಿಸಿಕೊಂಡು ಬನ್ನಿ. ಯಾಕಂತ ಹೇಳಿದ್ರೆ ಯಾವತ್ತು ಅಭಿವೃದ್ಧಿ ವಿಷಯಗಳಲ್ಲಿ ಜನರಿಗೆ ಸವಲತ್ತುಗಳನ್ನು ಕೊಡುವ ವಿಷಯಗಳಲ್ಲಿ ರಾಜಕೀಯವನ್ನು ಮಾಡಬೇಡಿ. ಯಾಕಂತ ಹೇಳಿದ್ರೆ ಇಲ್ಲಿ ಮಹದಾಯಿ ಇದರಲ್ಲಿ ನೀರನ್ನು ಬಿಟ್ಟ ಕೂಡಲೇ ಗೋವಾದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ನಾವು ಗಲಭೆ ಎಬ್ಬಿಸ್ತೀವಿ, ದೊಂಬೆ ಎಬ್ಬಿಸ್ತೀವಿ, ರಾಜಕೀಯ ಲಾಭ ಪಡ್ಕೊಳ್ತೀವಿ ಅನ್ನುವಂತ ಹುನ್ನಾರದ ಕಲ್ಪನೆ ಇದ್ದುಕೊಂಡೇ ಅವರು ಮಾತುಗಳನ್ನು ಹೇಳಿದರು. ಇವರಿಗೆ ನಿಜವಾಗಿ ಪ್ರಾಮಾಣಿಕವಾಗಿದ್ರೆ ಇವತ್ತು ಸೋನಿಯಾ ಗಾಂಧಿಯವರು ಗೋವಾದ ರಾಜಕೀಯ ನಾಯಕರನ್ನ, ಕಾಂಗ್ರೆಸ್ ನಾಯಕರನ್ನ, ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕರನ್ನ ಒಟ್ಟಾಗಿ ಇರಿಸಿಕೊಂಡು ಒಳ್ಳೆ, ಏಕೆಂದ್ರೆ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಸಭೆಯನ್ನು ಕರಿಬಹುದಿತ್ತು. ಇದು ಯಾವುದೂ ಮಾಡದೆ ಕೇವಲ ಇಚ್ಛಾಶಕ್ತಿಯ ಕೊರತೆಯನ್ನು ಮಾತ್ರ ಇವರು ಪ್ರದರ್ಶನ ಮಾಡಿದ್ದಾರೆ ಮತ್ತು ಸಮಸ್ಯೆಯನ್ನು ಉಳಿಸಿಕೊಂಡು ರಾಜಕೀಯ ಲಾಭವನ್ನು ಪಡ್ಕೊಳ್ಳುವಂತ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಆದ್ರಿಂದಲೇ ಕರ್ನಾಟಕ ಜನತೆ ಮುಂದೆ ಉತ್ತರವನ್ನು ನೋಡಿ. ಮಹದಾಯಿ ಯೋಜನೆ ನಿಜವಾಗಿ ನೀವೇ ಆಲೋಚನೆ ಮಾಡಿ. ಗೋವಾದಿಂದ ನೀರು ಬರಬೇಕು. ಗೋವಾದಲ್ಲಿ ಬಿಜೆಪಿ ಸರ್ಕಾರ ನಿಮ್ಗೆ ಇವತ್ತು ಕರ್ನಾಟಕದಲ್ಲಿ ಚುನಾವಣೆ ಬರುವಾಗ ಮಾತ್ರ ನಿಮ್ಗೆ ಎಚ್ಚರಿಕೆ ಆಗ್ತಾ ಇರುವಂತದ್ದು. ಈ ಹಿಂದಿನ 3.5 ದಶಕಗಳಲ್ಲಿ ಕೇಂದ್ರದಲ್ಲಿ UPA ಸರ್ಕಾರ ಇರುವಾಗ, ಗೋವಾದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇರುವಾಗ ನಿಮ್ಗೆ ಅದರ ನೆನಪಾಗಿಲ್ಲ. ಇವತ್ತು ಮಹದಾಯಿ ಬಗ್ಗೆ ನಿಮ್ಗೆ ನೆನಪಾಗ್ತಾ ಇದೆ. ಇವತ್ತು ಸರ್ವಪಕ್ಷಗಳನ್ನು ಸಭೆ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ. ಗೊತ್ತು ನೀವು ಎಷ್ಟು ಜನ ಹೋಗಿದ್ದೀರಿ, ಏನ್ ಮಾಡಿದ್ದೀರಿ ಅನ್ನುವಂಥದ್ದು ರಾಜ್ಯದ ಜನತೆ ಗೊತ್ತು. ಯಾಕಂದ್ರೆ ಮಹದಾಯಿ ಸಮಸ್ಯೆಗಳನ್ನ 3.5 ದಶಕಗಳಿಂದ ಇದ್ರೂ ಸಹ ನೀವು ಇದರ ಬಗ್ಗೆ ಚಕಾರವನ್ನು ಎತ್ತದೆ. UPಯಲ್ಲಿ ನೀವಿದ್ರಿ, ಗೋವಾದಲ್ಲಿ ನೀವಿದ್ರಿ, ಆ ಸಮಯದಲ್ಲಿ ಇದರ ಬಗ್ಗೆ ಮಾತುಗಳನ್ನು ಮಾಡದೆ ಇವತ್ತು ಕೇವಲ ಕರ್ನಾಟಕದಲ್ಲಿ ಚುನಾವಣೆ ಹತ್ತಿರ ಬರುವಾಗ ಮಹದಾಯಿ ಬಗ್ಗೆ ವಿಚಾರಗಳನ್ನು ಮುಂದಿರಿಸಿಕೊಂಡು ಇದನ್ನು ಆ ಸಮಸ್ಯೆಗಳನ್ನು ಉಳಿಸುವುದು, ರಾಜಕೀಯ ಲಾಭ ಪಡೆಯುವಂತದ್ದು, ಈ ಎರಡರ ಬಗ್ಗೆ ಮಾತ್ರ ನೀವು ಚಿಂತನೆ ಮಾಡಿದ್ದೀರಿ ಹೊರತು ನೀವು ಎಲ್ಲಿಯೂ ಕೂಡ ಇದರ ಬಗ್ಗೆ ಯೋಚನೆಗಳನ್ನು ಮಾಡಲಿಲ್ಲ. ಯಾಕಂದ್ರೆ ಇವತ್ತು ಮಹದಾಯಿ ವಿಷಯದಲ್ಲಿರುವುದು, ಕಾವೇರಿ ವಿಷಯದಲ್ಲಿರ್ಬೋದು, ಕನ್ನಡ ಧ್ವಜದ ವಿಷಯದಲ್ಲಿರ್ಬೋದು, ತ್ರಿಭಾಷಾ ಸೂತ್ರದ ಹೆಸರಿನಲ್ಲಿರ್ಬೋದು, ಲಿಂಗಾಯತ ಮತದ ಹೆಸರಿನಲ್ಲಿರ್ಬೋದು, ಅಥವಾ ಹಿಂದೂ ಮುಸಲ್ಮಾನ ಧರ್ಮದ ಬಗ್ಗೆ ಇರ್ಬೋದು, ಈ ಎಲ್ಲಾ ವಿಷಯಗಳ ಬಗ್ಗೆ ಡಿವೈಡ್ ಅಂಡ್ ರೂಲ್ ಮಾಡಿರುವಂತಹ ಏನು ನಿಮ್ಮ ಕೃತ್ಯಗಳಿದೆ, ಇದನ್ನು ಬೇಸತ್ತುಕೊಂಡು ಇವತ್ತು ಕರ್ನಾಟಕ ರಾಜ್ಯದ ಜನತೆ ಫಲಿತಾಂಶವನ್ನು ಕೊಟ್ಟಿರುವಂತದ್ದು. ಆದ್ರಿಂದ ಜನತೆಯ ಭಾವನೆಗಳನ್ನು ಅರಿತುಕೊಂಡ್ರೆ ಮುಂದಿನ ದಿನಗಳಲ್ಲಿ ಇವತ್ತು ನೀವು JDSನ B ಟೀಮ್ ಆಗಿ ಕರ್ನಾಟಕದಲ್ಲಿ ರೀತಿ ಇರ್ತೀರಾ. ನಾಳೆ ದಿವಸ ನೀವು ರಾಜಕೀಯ ರಂಗದಲ್ಲೇ ನಿಮ್ಮ ಹೆಸರುಗಳು ಅವಸಾನ ಆಗುವ ಮೊದಲು ಎಚ್ಚೆತ್ತುಕೊಳ್ಳಿ. ಜನತೆಯ ಭಾವನೆಗಳಿಗೆ ಗೌರವ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿ ಜನತೆಯ ಆ ಕಟ್ಟಕಡೆಯ ವ್ಯಕ್ತಿ ಯಾರಿದ್ದಾನೆ, ಈ ರಾಜಕೀಯ ರಹಿತವಾಗಿ ಅವರಿಗೆ ಸೌಲಭ್ಯಗಳು ದೊರಕುವಂತಹ ಪ್ರಾಮಾಣಿಕ ಕೆಲಸ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ರಾಜಕೀಯ ಕ್ಷೇತ್ರದ ಮತ್ತು ರಾಜಕೀಯ ಪಕ್ಷಗಳ ಘನತೆಯನ್ನು ಎತ್ತಿ ಹಿಡುವ ಕೆಲಸ ಕಾರ್ಯಗಳನ್ನು ಮಾಡಿ ಅನ್ನುವಂಥದ್ದು ಮಾತ್ರ ನನ್ನ ಅಪೇಕ್ಷೆ. ಎಸ್, ಬಹಳಷ್ಟು ವಿಚಾರಗಳನ್ನು ಇವತ್ತು ನಮ್ಮ ಜೊತೆ ಬಂದು ಇಬ್ರು ಹಂಚಿಕೊಂಡ್ರೆ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಬ್ಬರಿಗೂ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ಇವತ್ತು ಗಮನಿಸಿದ್ರಿ ಮೈತ್ರಿ ಸರ್ಕಸ್ ಯಾವ ರೀತಿಯಲ್ಲಿ ನಡೀತಾ ಇದೆ ರಾಜ್ಯದಲ್ಲಿ. ಅದರಲ್ಲೂ ಮೈತ್ರಿ ಸರ್ಕಸ್ ಎಷ್ಟು ಸಮಯ ನಡೀಬಹುದು, ವ್ಯಾಲಿಡಿಟಿ ಎಷ್ಟು ಅನ್ನುವಂಥದ್ದು ಕೇಳಿದೆ. ಬಹಳಷ್ಟು ಜನರಿಗೆ ಅತಂತ್ರವಾದಂತಹ ಉತ್ತರ ಇರುವಂಥದ್ದು. 1 ವರ್ಷ ನಡಿಬಹುದಾ ಅಥವಾ ಯಾವ ಸ್ಥಿತಿಯವರೆಗೆ ನಡಿಬಹುದು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಅತಂತ್ರವಾಗಿರುವಂತಹ ಸರ್ಕಾರವನ್ನು ನೀಡಿದ ಈ ಪ್ರಭುಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸವಲತ್ತುಗಳನ್ನು ಪಡೆಯುವುದರಲ್ಲಿ ಸಫಲರಾಗುತ್ತಾರೆ, ಯಾವ ಸರ್ಕಾರ ಒಂದಷ್ಟು ದೊಡ್ಡ ಟರ್ಮಿನಲ್ಲಿ ಆಡಳಿತ ಮಾಡುತ್ತೆ ಅನ್ನುವಂಥದ್ದು ಕಾದು ನೋಡೋಣ. ಎಸ್, ಇದು ಈ ಹೊತ್ತಿನ ವಿಶೇಷ ಸುದ್ದಿ, ಮಾಹಿತಿ, ಮನರಂಜನೆ. ನೋಡ್ತಾ ಇರಿ ಸ್ಪಂದನ.